ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ಕುಲಪತಿ ಫಿಕ್ಸಿಂಗ್ ಕೋಟಿ. ಕುಲಪತಿ ಅಂತ ಹೇಳಿದ್ರೆ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ನೇಮಕ ಆಗಬೇಕಿದ್ರೆ ಕೋಟಿ ಕೊಡಬೇಕು ಅನ್ನೋದು ಈ ಹಿಂದೆಲ್ಲ ಮಾತು ಕೇಳಿ ಬರ್ತಾ ಇತ್ತು ಮತ್ತು ಆ ರೀತಿಯ ವದಂತಿಗಳು ಗುಮಾನಿಗಳೆಲ್ಲ ಇತ್ತು. ಇವಾಗ ಒಂದು ಪ್ರಕರಣದಲ್ಲಿ ಅಂದರೆ ಮಂಗಳೂರಿನ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದಾಖಲಾಗಿರುವಂಥ ಒಂದು ಪ್ರಕರಣದಲ್ಲಿ ಅದು ಮತ್ತೆ ಅದು ಇದು ಕುಲಪತಿಗಳ ನೇಮಕಕ್ಕೆ ಕೋಟಿ ಕೊಡಬೇಕಾಗಿರೋದು ಕೇವಲ ವದಂತಿ ಅಲ್ಲ, ಅದು ವಾಸ್ತವ, ಅದು ನಿಜ. ಅಂಥ ಒಂದು ಪ್ರಕರಣದಲ್ಲಿ ನಿನ್ನೆ ಒಂದು ವಂಚನೆ ಪ್ರಕರಣ ದಾಖಲಾಗಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಹಿರಿಯ ಪ್ರೊಫೆಸರ್ ಒಬ್ಬರು ತಾನು ಸುಮಾರು 17.5 ಲಕ್ಷ ರೂಪಾಯಿಯನ್ನು ಮಧ್ಯವರ್ತಿಯೊಬ್ಬನಿಗೆ ಕೊಟ್ಟು ಮೋಸ ಹೋದೆ, ಅವನು ನನ್ನನ್ನು ರಾಯಚೂರು ಯೂನಿವರ್ಸಿಟಿಯಲ್ಲಿ ಕುಲಪತಿಯಾಗಿ ಮಾಡಿಸ್ತಾನೆ, ಮುಖ್ಯಮಂತ್ರಿ ಪಕ್ಕನೋ ಅಥವಾ ಗವರ್ನರ್ ಸಮೀಪನೋ ಅಥವಾ ಇನ್ನಾರು ಉನ್ನತ ಶಿಕ್ಷಣ ಸಚಿವರ ಪಕ್ಕನೋ ಕರ್ಕೊಂಡು ಹೋಗ್ತಾನೆ ಅಂತೆಲ್ಲ ಆಮಿಷ ಕೊಟ್ಟಿದ್ದ. ನಾನು ದುಡ್ಡು ಕೊಟ್ಟಿದ್ದೆ, ಈಗ ದುಡ್ಡು ಇಲ್ಲ, ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಪೋಸ್ಟ್ ಕೂಡ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವ್ರು ಬಂದು ದೂರು ಕೊಟ್ಟಿದ್ದಾರೆ. ನಾವು ಇದರ ಬಗ್ಗೆಲ್ಲ ಮಾತಾಡ್ತೇವೆ. ಜೊತೆಗೆ ಈ ಕುಲಪತಿ ನೇಮಕಾತಿ ದುಡ್ಡು ಕೊಟ್ಟರೆ ಮಾತ್ರ ಆಗೋದಾ ಅನ್ನೋದು ಕೂಡ ನಮ್ಮ ಇವತ್ತಿನ ಮಾತುಕತೆ. ಅದಕ್ಕಿಂತಲೂ ಮುಖ್ಯವಾಗಿ ನಾವು ಭ್ರಷ್ಟಾಚಾರದ ವಿರೋಧಿಗಳು, ನಾವು ನಾಡಿನ ಸಂಸ್ಕೃತಿಯನ್ನು ಕಾಪಾಡುವವರು ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವವರ ರಾಜ್ಯದಲ್ಲಿ ಕೂಡ ಇದೇ ನಡೆಯುವುದಾ ಅನ್ನೋದು ಇವತ್ತು ನಮ್ಮ ಮಾತುಕತೆಯ ಮುಖ್ಯ ಆಶಯ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವರ ಮುಂದೆ ಹಿರಿಯ ಸಾಮಾಜಿಕ ಕಾರ್ಯಕರ್ತರು ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸಿದ್ದಾರೆ. MG ಹೆಗ್ಡೆ ಅವರು, ಅಶ್ರಫ್ KC ರೋಡ್ ಅವರು, ಜೆರಾರ್ಡ್ ಟವರ್ಸ್ ಅವರು. ನಾನು ಮೂರನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. MG ಹೆಗ್ಡೆ ಅವರು ಶೈಕ್ಷಣಿಕ ಸಲಹೆಗಾರರು, ಸಾಮಾಜಿಕ ಕಾರ್ಯಕರ್ತರು, ಮಂಗಳೂರಿನಲ್ಲಿ ಮಿಫ್ಟ್ ಕಾಲೇಜನ್ನು ನಡೆಸ್ತಾ ಇರುವವರು ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಅದು ಜನಪರ ಕಾಳಜಿಯ ಅನೇಕ ಕಾರ್ಯಕ್ರಮಗಳಲ್ಲಿ ಮತ್ತು ಹೋರಾಟಗಳಲ್ಲಿ ಭಾಗಿಯಾಗಿರುವವರು. ಮಿಫ್ಟ್ ಕಾಲೇಜು ಇಡೀ ದಕ್ಷಿಣ ಏಷ್ಯಾದಲ್ಲೇ ಪ್ರಪ್ರಥಮ ಫ್ಯಾಷನ್ ಡಿಸೈನಿಂಗ್ ಮತ್ತು ಇಂಟೀರಿಯರ್ ಡಿಸೈನಿಂಗ್ ಕಾಲೇಜ್. ಸೊ ಆ ಒಂದು ಕಾಲೇಜನ್ನು ಆರಂಭಿಸಿದವರು MG ಹೆಗ್ಡೆ ಅವರು. ಮತ್ತು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಇವತ್ತು ಫ್ಯಾಷನ್ ಡಿಸೈನ್ ಕಾಲೇಜ್ ಅಥವಾ ಫ್ಯಾಷನ್ ಡಿಸೈನ್ಗೆ ಸಂಬಂಧಪಟ್ಟಾಗಿ ಕೋರ್ಸ್ಗಳು ಆರಂಭವಾಗುವಾಗ ಅಲ್ಲಿ ಅವರು ಆ ಒಂದು ಪರಿಶೀಲನಾ ಬೋರ್ಡ್ ಸಿಲೆಬಸ್ ಮೇಕಿಂಗ್ ಕಮಿಟಿಯಲ್ಲಿ ಫಾರ್ಮಿಂಗ್ ಕಮಿಟಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು MG ಹೆಗ್ಡೆ ಅವರು. ಹಿರಿಯ ರಾಜಕೀಯ ವಿಶ್ಲೇಷಕರು ಕೂಡ ಹೌದು MG ಹೆಗ್ಡೆ ಅವರು. ಆಮೇಲೆ ಅಶ್ರಫ್ KC ರೋಡ್ ಅವರು DYFI ಉಳಾಳ ವಲಯದ ಅಧ್ಯಕ್ಷರು, ಡೆಮೊಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ, ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ನ ಹಿರಿಯ ಮುಖಂಡರು, ಎಲ್ಲ ಜನಪರ ಚಳವಳಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವರು. ಜೆರಾರ್ಡ್ ಟವರ್ಸ್ ಅವರು ಹಿರಿಯ ಸಾಮಾಜಿಕ ಕಾರ್ಯಕರ್ತರು, ಎಲ್ಲ ಜನಪರ ಕಾಳಜಿಯ ಹೋರಾಟ ಮತ್ತು ಚಳವಳಿಯಲ್ಲಿ ತನ್ನನ್ನು ನಿರಂತರವಾಗಿ ತೊಡಗಿಸಿಕೊಂಡಿರುವರು, ಅತ್ಯಂತ ಹಿರಿಯ ಸಾಮಾಜಿಕ ಕಾರ್ಯಕರ್ತರಲ್ಲಿ ಒಬ್ಬರು. ನಾವು ಇವತ್ತು ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ನಿನ್ನೆಯ ಘಟನೆ ಅದೊಂದು ನೆಪ ಮಾತ್ರ, ಈ ಒಂದು ಚರ್ಚೆಗೊಂದು ನೆಪ ಮಾತ್ರ. ಮಂಗಳೂರಿನ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಜಯಶಂಕರ್ ಪ್ರೊಫೆಸರ್ ಅವರು ಕೊಟ್ಟಿರುವಂಥ ದೂರು ದಾಖಲಾಗಿದೆ, FIR ದಾಖಲಾಗಿದೆ. ಪ್ರಸಾದ್ ಅತ್ತಾವರ ರಾಮಸೇನೆ, ಶ್ರೀರಾಮಸೇನೆ ಇತ್ತು ಮೊದಲು, ಈಗ ರಾಮಸೇನೆಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಪ್ರಸಾದ್ ಅತ್ತಾವರ ನನ್ನ ಕೈಯಿಂದ 17.5 ಲಕ್ಷ ರೂಪಾಯಿಯನ್ನು ನನ್ನನ್ನು ರಾಯಚೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯನ್ನಾಗಿ ನಿಮಗೆ ಆರ್ಡರ್ ಮಾಡಿಸಿಕೊಡ್ತೇನೆ, ನಿಮ್ಮನ್ನು ನೇಮಕಾತಿ ಮಾಡಿಸಿಕೊಡುತ್ತೇನೆ ಅಂತ ಹೇಳಿ ನನ್ನಿಂದ ದುಡ್ಡು ತೆಕ್ಕೊಂಡಿದ್ದಾರೆ. ಆದರೆ ನನಗೆ ಕುಲಪತಿ ಪೋಸ್ಟ್ ಕೂಡ, ಉಪಕುಲಪತಿ ವೈಸ್ ಚಾನ್ಸಲರ್ ಪೋಸ್ಟ್ ಕೂಡ ಸಿಕ್ಕಿಲ್ಲ. ನಾಟ್ ಉಪಕುಲಪತಿ, ಕುಲಪತಿ. ಮೊದಲೆಲ್ಲ ಉಪಕುಲಪತಿ ಅಂತ ಹೇಳ್ತಾ ಇದ್ರು, ಇವಾಗ ಕುಲಪತಿ ಅಂತಲೇ. ರಾಜ್ಯಪಾಲರಿಗೆ ಕುಲಾಧಿಪತಿ ಅಂತ ಹೇಳೋದು. ಮೊದಲು ರಾಜ್ಯಪಾಲರನ್ನು ಕುಲಪತಿ ಅಂತ ಹೇಳ್ತಾ ಇದ್ರು, ಯೂನಿವರ್ಸಿಟಿಯ ವೈಸ್ ಚಾನ್ಸಲರನ್ನು ಉಪಕುಲಪತಿ ಅಂತ ಹೇಳ್ತಾ ಇದ್ರು. ಇವತ್ತು ವೈಸ್ ಚಾನ್ಸಲರ್ ಅಂತ ಹೇಳಿದ್ರೆ ಕುಲಪತಿ. ನನ್ನನ್ನು ರಾಯಚೂರು ವಿಶ್ವವಿದ್ಯಾನಿಲಯದ ಕುಲಪತಿಯನ್ನಾಗಿ ಮಾಡ್ತೇನೆ, ನಿಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಮಂತ್ರಿಗಳ ಜೊತೆಗೆ ಕರ್ಕೊಂಡು ಹೋಗಿ ನಿಮಗೆ ನೇಮಕಾತಿ ಪತ್ರ, ನಿಮಗೆ ಗೌರ್ಮೆಂಟ್ ಆರ್ಡರ್ ಕೊಡಿಸ್ತೇನೆ, ಸೊ ಅದಕ್ಕೆ ಇಷ್ಟು ದುಡ್ಡು ಬೇಕಾಗುತ್ತೆ, ಸೊ ಇಷ್ಟು ಅಡ್ವಾನ್ಸ್ ಕೊಡಿ ಅಂತ ಹೇಳಿ ಪ್ರಸಾದ್ ಅತ್ತಾವರ ತೆಕ್ಕೊಂಡು ಹೋಗಿದ್ದಾರೆ. ನನಗೆ ಅಂತಿಮವಾಗಿ ರಾಯಚೂರು ವಿಶ್ವವಿದ್ಯಾನಿಲಯದ
ಕುಲಪತಿ ಪೋಸ್ಟ್ ಕೂಡ ಇಲ್ಲ, ಇತ್ತ ದುಡ್ಡು ಕೂಡ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವರು ಮಂಗಳೂರಿನಲ್ಲಿ ನಿನ್ನೆ ಈ ಒಂದು ಮಂಗಳೂರಿನ ಕಂಕನಾಡಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪ್ರಸಾದ್ ದತ್ತ ಅವರ ಮೇಲೆ IPC ಸೆಕ್ಷನ್ 406 ಆ್ಯಂಡ್ 417 ಮತ್ತು ಸೆಕ್ಷನ್ 506 ಪ್ರಕಾರ ಒಂದು ಪ್ರಕರಣಗಳು ದಾಖಲಾಗಿದೆ. ಸೊ ವಂಚನೆ ಬಹುಮುಖ್ಯವಾಗಿ ವಂಚನೆ ಪ್ರಕರಣ ದಾಖಲಾಗಿದೆ. ಈಗ ಭಾರಿ ಬಹುಮುಖ್ಯವಾದ ಚರ್ಚೆ MG ಹೆಗಡೆ ಅವರೇ, ಸಾಮಾನ್ಯವಾಗಿ ವ್ಯಾಪಾರಸ್ಥರು ಜಯರಾಜ್ ಟವರ್ಸ್ ಅವರೇ ಅಥವಾ ಅಶ್ರಫ್ ಅವರೇ, ವ್ಯಾಪಾರಸ್ಥರು ನಮಗೆ ಪ್ರಾಡಕ್ಟ್ ಸಪ್ಲೈ ಮಾಡುವವನು ಅಥವಾ ನಮಗೆ ಏನು ನಮ್ಮ ಬೇಡಿಕೆಗೆ ಅಥವಾ ನಮ್ಮ ಉದ್ಯಮಿಗೆ ಸಂಬಂಧಪಟ್ಟ ಪ್ರಾಡಕ್ಟನ್ನು ಸಪ್ಲೈ ಮಾಡುವವನು ನಾವು ದುಡ್ಡು ಕೊಟ್ಟ ನಂತರ ಕೂಡ ಅದನ್ನು ಸಪ್ಲೈ ಮಾಡಲಿಲ್ಲ ಅಂತ ಎಲ್ಲ ಆಗಾಗ ಮಂಗಳೂರಿನಲ್ಲಿ ಕೇಸುಗಳು ದಾಖಲಾಗ್ತಾ ಇರ್ತದೆ. ಮತ್ತು ಎಲ್ಲ ಊರುಗಳಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇರುತ್ತೆ. ಸ್ವಾಭಾವಿಕವಾಗಿ ಜನರು ಕೂಡ ಹೇಳಿಕೊಳ್ತಾರೆ, ಹೌದು ಅವನೇನೋ ಇವರಿಗೆ ಬೇಕಾದ ಮರವೋ ಮೆಟ್ಟೋ ಸ್ಟೀಲೋ ಸಿಮೆಂಟೋ ಸಪ್ಲೈ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ದುಡ್ಡು ತಗೊಂಡು ಹೋದ, ಆಮೇಲೆ ಪ್ರಾಡಕ್ಟ್ ಸಪ್ಲೈ ಮಾಡಲಿಲ್ಲ, ವಂಚನೆ ಪ್ರಕರಣ ಅಂತ ದಾಖಲಾಗುತ್ತೆ. ಇವಾಗ ಎಲ್ಲಿ ತನಕ ಬಂದು ನಿಂತಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ನಮ್ಮ ಸ್ಕೂಲ್ ಮಕ್ಕಳಿಗೆ ಅಥವಾ ಇವತ್ತಿನ ಕಾಲೇಜ್ ಮಕ್ಕಳಿಗೆ ಕೇಳಿದ್ರೆ ಅವರು ಆಶ್ಚರ್ಯ ಅಂದರೆ ಪರಮಾಶ್ಚರ್ಯ ಆಗ್ಬೋದು. ಪ್ರೊಫೆಸರ್ಗಳು ಬಂದು ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೊಡ್ತಾರೆ, ನಾನು ದುಡ್ಡು ಕೊಟ್ಟಿದ್ದೇನೆ ನನಗೆ ಪೋಸ್ಟ್ ಕೊಟ್ಟಿಲ್ಲ ಅಂತ. ನಾನು ದುಡ್ಡು ಕೊಟ್ಟಿದ್ದೇನೆ ನನಗೆ ಪೋಸ್ಟ್ ಕೊಟ್ಟಿಲ್ಲ. ಇಂಥವನು ಮಿಡಲ್ ಮ್ಯಾನ್ ಪ್ರಸಾದ್ ದತ್ತ ಅವರ ಒಂದು ನೆಪ, ಪ್ರಸಾದ್ ದತ್ತ ಅವರ. ಸೊ ಈ ಜೈಶಂಕರ್ ಅವರು ಯಾವ ಧೈರ್ಯದಲ್ಲಿ ಈ ದುಡ್ಡು ಕೊಟ್ಟರು ಅಂತ ಒಂದು ಪ್ರಶ್ನೆ. ಮತ್ತೆ ಬಹುಶಃ ಜೈಶಂಕರ್ ಅವರು ದುಡ್ಡು ಕೊಡಬೇಕಂತ ಇದ್ದರೆ ಬಹುಶಃ ಇಡೀ ಕರ್ನಾಟಕದಲ್ಲಿ ಇದೇ ಒಂದು ರೂಢಿ, ಅಥವಾ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಪ್ರೊಫೆಸರ್ ನೇರವಾಗಿ ಯಾರೋ ಒಬ್ಬ ಬ್ರೋಕರ್ ಕರೆದು ನಾಳೆ ನಿಮ್ಮನ್ನು ನಾನು ಕುಲಪತಿ ಮಾಡ್ತೇನೆ, ದುಡ್ಡು ಕೊಡಿ ಅಂತ ಹೇಳಿದ್ರೆ ದುಡ್ಡು ಕೊಡ್ತಾರಂತ ಹೇಳಿದ್ರೆ ಬಹುಶಃ ಕರ್ನಾಟಕದ ಬಹುತೇಕ ಎಲ್ಲ ಅಂತ ಹೇಳೋದಿಲ್ಲ, ಬಹುತೇಕ ಆಲ್ಮೋಸ್ಟ್ 25 ಸರ್ಕಾರಿ ವಿಶ್ವವಿದ್ಯಾನಿಲಯಗಳು ಇದಾವೆ ಕರ್ನಾಟಕದಲ್ಲಿ. ಬಹುತೇಕ ವಿಶ್ವವಿದ್ಯಾನಿಲಯಗಳ ಕತೆ ಇದೆಯಾ ಅಂದ್ರೆ ದುಡ್ಡು ಕೊಟ್ರೆ ನಿಮ್ಮನ್ನು ಕುಲಪತಿಯನ್ನಾಗಿ ಮಾಡುವುದು. MG ಹೆಗಡೆ ಅವರೇ, ದುಡ್ಡು ಕೊಟ್ರೆ ನಿಮ್ಮನ್ನು ಕುಲಪತಿಯನ್ನಾಗಿ ಮಾಡುವುದು. ಯಾಕಂತ ಹೇಳಿದ್ರೆ ಒಬ್ಬ ಪ್ರೊಫೆಸರ್ ಆಗಿ ಇಷ್ಟು ಆರಾಮದಲ್ಲಿ ದುಡ್ಡು ಕೊಟ್ಟು ಅವನು ಯಾರು, ಯಾವ ಪಕ್ಷದ ನಾಯಕನೂ ಅಲ್ಲ, ಮಿನಿಸ್ಟರೂ ಅಲ್ಲ, ಅಥವಾ ಜಿಲ್ಲಾಧ್ಯಕ್ಷನೂ ಅಲ್ಲ, ಯಾವುದೋ ಅವನದೇ ಸ್ವಂತ ಒಂದು ಸಂಘಟನೆ, ಅದರದೇ ನಾಯಕ, ಅವನ ಕೈಲಿ ದುಡ್ಡು ಕೊಡ್ತಾರೆ. ಅಷ್ಟು ಧೈರ್ಯದಲ್ಲಿ ದುಡ್ಡು ಕೊಡಬೇಕಂತ ಹೇಳಿದ್ರೆ ನಾನು ಕೇಳುವಂಥದ್ದು ಮತ್ತೆ ಇಡೀ ಕರ್ನಾಟಕದಲ್ಲಿ ಇದೇ ನಡೀತಾ ಇರುವುದಾ ಅಂತ. ಈಗ ನಿಮ್ಮ ಪ್ರಶ್ನೆಗೆ ಮೊದಲ ಉತ್ತರ ಏನಂದ್ರೆ, ಈ ಕೇಸ್ ಬಗ್ಗೆ ನಮಗೆ ಸತ್ಯಾಸತ್ಯತೆ, ನಾನು ತನಿಖಾಧಿಕಾರಿ ಅಲ್ಲ, ವಕೀಲನೂ ಅಲ್ಲ, ಜಡ್ಜು ಅಲ್ಲ, ನಾನೇನು ಹೇಳುದಿಲ್ಲ. ಅದು ಯಾರು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ, ಸತ್ಯವ ಸುಳ್ಳ, ಅದು ಭಾಗ 2ನೇದು. ಆದರೆ ನಾನು ಯೂನಿವರ್ಸಿಟಿಯಲ್ಲಿ 6 ವರ್ಷ ಸೆನೆಟ್ ಸಿಂಡಿಕೇಟ್ ಫಿನಾನ್ಸ್ ಕಮಿಟಿ ಮೆಂಬರ್ ಆಗಿದ್ದೆ. ಸೆನೆಟ್ ಸಿಂಡಿಕೇಟ್ ಫಿನಾನ್ಸ್ ಕಮಿಟಿ, ಹೌದು. ಆಗ ಕೂಡ ವೈಸ್ ಚಾನ್ಸಲರ್ನ ನೇಮಕ ಆಗುವ ಘಟ್ಟದಲ್ಲಿ ಕೂಡ ನಾನು ಅಲ್ಲಿದ್ದೆ ಯೂನಿವರ್ಸಿಟಿಯ ಒಳಗೆ. ಆಗ ನೇಮಕ ಆಗುವಾಗ ಸೌದತ್ತಿ ಅವರ ನಂತರ ಪ್ರೊಫೆಸರ್ ಗೋಪಾಲ್ ನೇಮಕ ಆಗುವಾಗ ನಾನು ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್. ಅಲ್ಲಿ ವ್ಯವಸ್ಥೆ ಹೇಗೆ ಅಂದ್ರೆ, ಒಂದು ಎಕ್ಸ್ಪರ್ಟ್ಸ್ ಕಮಿಟಿ, ವಿಶೇಷ ಏನು ತಜ್ಞರಿರ್ತಾರೆ, ಅವರಲ್ಲಿ 3 ಜನರ ಹೆಸರನ್ನ ಅವರು ಶಿಫಾರಸು ಮಾಡಬೇಕು. ಅದರಲ್ಲಿ ಒಬ್ಬರನ್ನ ಗವರ್ನರ್ ಥ್ರೂ ಗವರ್ಮೆಂಟ್ ಆಗ್ತದೆ. ಆಗ ಇನ್ಫ್ಲೂಯೆನ್ಸ್ಗಳನ್ನು ಆಗುವುದನ್ನು ನಾನು ನೋಡಿದ್ದೇನೆ. ಪ್ರಭಾವ ಬೀರುವುದು ಆಗುತ್ತೆ. ಇಡೀ ದೇಶದಲ್ಲಿ ಇದುಂಟು, ನಮ್ಮ ಮಂಗಳೂರು ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಪ್ರಭಾವ ಬೀರುವುದುಂಟು. ಆದ್ರೆ ತದನಂತರ ಅದು ವ್ಯವಹಾರಕ್ಕೆ ಇಳಿದಿದೆ. ಈಗ ನೀವು ಹೇಳೋ ಪ್ರಕಾರ ಪ್ರಭಾವ ಬೀರ್ತಾ ಇದ್ರು, ಬಟ್ ಅದು ಅಂತಿಮವಾಗಿ ನೇಮಕ ಆಗುವಾಗ ಆತನ ಕ್ವಾಲಿಫಿಕೇಶನ್ ಎಲ್ಲವೂ ಬರ್ತಿತ್ತು, ಎಕ್ಸ್ಪೀರಿಯನ್ಸ್ ಇದನ್ನು ನೋಡಿ ಕೊಡ್ತಾ ಇದ್ರು. ಅದು ಹೇಗೆ ಅಂದ್ರೆ, ಒಂದು ಯಾಕಂತಂದ್ರೆ ಆಮೇಲೆ ನೀವು ಉತ್ತರ ಕೂಡ ಕೊಡಬೇಕಲ್ಲ. ಒಬ್ಬ ಕುಲಪತಿಯನ್ನು ನೇಮಕ ಮಾಡಿದ ನಂತರ ಅವರು ಇಂತ ಅರ್ಹತೆ ಇರುವವರು, ಅದಕ್ಕಾಗಿ ಮಾಡಿದ್ದೇವೆ ಅಂತ ಎಷ್ಟು PhD ಸ್ಟೂಡೆಂಟ್ಗೆ ಗೈಡ್ ಮಾಡಿದ್ದಾರೆ, ಅವರ ಕ್ರೈಟೀರಿಯಾ ಪ್ರಬಂಧಗಳನ್ನು ಬರೆದಿದ್ದಾರೆ, ಎಷ್ಟು ಇಂಟರ್ನ್ಯಾಷನಲ್ ಸೆಮಿನಾರ್ಗಳಲ್ಲಿ ಭಾಗವಹಿಸಿದ್ದಾರೆ, ಹೀಗೆ ಒಂದಿಷ್ಟು ದೊಡ್ಡ ಬುಕ್ ಮಾಡಿ ತಂದು ಕೊಡ್ತಿದ್ರು. ನನ್ನ ಹತ್ರ ಕೂಡ ಅಂತ ಬುಕ್ಗಳು ಬಂದಿದ್ದು ಒಂದು ಕಾಲದಲ್ಲಿ. ಸರ್ ನಂದು ನೋಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ. ಫ್ಯಾಕ್ಟ್ ಇದು ಒಂದು ಭಾಗ. 2ನೇದು ಏನಂದ್ರೆ, ಆಗ ಇಲ್ಲಿ ಮೂಲಭೂತ ಸಮಸ್ಯೆ ನೀವು ಸ್ಪಷ್ಟ ಮಾಡಿಕೊಳ್ಬೇಕು. ಯೂನಿವರ್ಸಿಟಿಯಲ್ಲಿ ವಿಪರೀತ ಕರಪ್ಷನ್ ಸ್ಟಾರ್ಟ್ ಆಗ್ಲಿಕ್ಕೆ ಕಾರಣ, ಆಗ ಇಲೆಕ್ಟೆಡ್ ಸೆನೆಟ್ ಅಂಡ್ ಸಿಂಡಿಕೇಟ್ ಮೆಂಬರ್ ಸಿಗ್ತಾ ಇತ್ತು. ಈಗ ಇಲ್ಲ, ಬ್ಯಾನ್ ಮಾಡಿದ ಮೇಲೆ ಎಲ್ಲರೂ ನೋಡಿ ವಿಶ್ವವಿದ್ಯಾನಿಲಯಗಳ ಹೊಸ ಅಧಿನಿಯಮದ ಪ್ರಕಾರ ಅದನ್ನು ರದ್ದು ಮಾಡಿದ್ದಾರೆ. ನಮ್ಮ ಗ್ರೇಟ್ ಇವರು ಪರಮೇಶ್ವರಿಗೆ ಕ್ರೆಡಿಟ್ ಹೋಗುದು. ನಾವು ಸಿಂಡಿಕೇಟ್ ಮೆಂಬರ್ ಗಳನ್ನು ನಾವೇ ನೇಮಕ ಮಾಡ್ತೇವೆ. ಈಗ ಏನಾಗಿದೆ, ಎಲ್ಲರೂ ಗವರ್ಮೆಂಟ್ ನಾಮಿನೇಟೆಡ್ ಅಲ್ಲಿ
ಈಗ ನಾನೀಗ ಒಂದು ಬೇಸಿಕ್ ಪಾಯಿಂಟ್ ಈ ಕೇಸಿಗೆ ಬರ್ತೇನೆ. ಈಗ ಡಾಕ್ಟರ್ ಜಯಶಂಕರ್ ಹೆಸರು ಇಮ್ಮೆಟೀರಿಯಲ್, ನಮಗೆ ಹೆಸರು ಪ್ರಶ್ನೆ ಅಲ್ಲ, ಬಟ್ ಇಲ್ಲಿ ಕೋಟಿ ಕೋಟಿದೆ ಪ್ರಶ್ನೆ. ನೇರವಾಗಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಮಿಸ್ಟರ್ ಎಡಪಡಿತಾಯ, ಮಿಸ್ಟರ್ ಸಿಂಡಿಕೇಟ್ ಮೆಂಬರ್ಸ್ಗೆ ನಿಮ್ಮ ಚಾನಲ್ ಮೂಲಕ ಒಂದು ಪ್ರಶ್ನೆ ಕೇಳ್ತೇನೆ. ಜಯಶಂಕರ್ ಅವರು ದುಡ್ಡು ಕಂಪ್ಲೀಟ್ ಕೊಟ್ಟಿದ್ದಿದ್ರೆ ಅವ್ರು ವೈಸ್ ಚಾನ್ಸಲರ್ ಆಗ್ತಿದ್ರು ಇಲ್ಲೋ? ಆಗ್ತಿದ್ರು ಅಂತ ಆದ್ರೆ ಈಸ್ ಅ ಪಾರ್ಟ್ ಆಫ್ ದ ಕರಪ್ಷನ್. ಅಂಡ್ ಸಿಂಡಿಕೇಟ್ ನಲ್ಲಿ ಯಾರಾದ್ರೂ ಒಬ್ಬ ದಮ್ಮಿರುವವ ಅಲ್ಲಿ ಕುತ್ಕೊಂಡಿದ್ರೆ ನೆಕ್ಸ್ಟ್ ಸಿಂಡಿಕೇಟ್ ಮೀಟಿಂಗ್ ನಲ್ಲಿ ನೋಟಿಸ್ ಇಶ್ಯೂ ಮಾಡಿ ಜಯಶಂಕರ್ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿಕ್ಕೆ ಯೂನಿವರ್ಸಿಟಿ ಶಿಫಾರಸು ಮಾಡಬೇಕು. ಇಲ್ಲದೆ ಹೋದ್ರೆ ಯೂನಿವರ್ಸಿಟಿಯ ಎಲ್ಲಾ ಸಿಂಡಿಕೇಟ್ ಮೆಂಬರ್ಸು, ವೈಸ್ ಚಾನ್ಸಲರ್ಸ್ ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಾನು ನೇರ ಆರೋಪ ಮಾಡ್ತೇನೆ. ಇದು ಅಶ್ರಫ್ ಅವರ ನೋಡಿ, ಒಂದು ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರ ಇದೆ, ಇದು ಸೇವಾ ಕ್ಷೇತ್ರ, ಅದು ಉದ್ಯಮ ಆಗಿದೆ. ಈಗ ಅದರ ಪ್ರತಿಫಲನ ಇದು ಇವತ್ತು ಸೇವೆ ಎಲ್ಲ ಹೋಗಿ ಕಂಪ್ಲೀಟ್ ಬಿಸ್ನೆಸ್ ಆಗಿದೆ. ಇದು ಕೇವಲ ಕುಲಪತಿ ನೇಮಕಾತಿ ಮಾತ್ರ ಅಲ್ಲ, ಯೂನಿವರ್ಸಿಟಿಯಲ್ಲಿ ಎಲ್ಲವೂ ಈಗ ಕರಪ್ಷನ್ ಆಗಿದೆ. ಅದು ಸಿಂಡಿಕೇಟ್ ಇರ್ಬೋದು, ಸೆನೆಟ್ ಸದಸ್ಯರ ನೇಮಕಾತಿಯಲ್ಲೂ ಪ್ರಭಾವ, ರಾಜಕೀಯ ಆಮಿಷಗಳು, ಹಣಕಾಸಿನ ಇದು ಏನು ವ್ಯವಹಾರಗಳು ಇದ್ದೇ ಇದೆ. ಜೊತೆಗೆ ಡಾಕ್ಟರೇಟ್ ಹಂಚಿಕೆಯಲ್ಲೂ ಇದೆ. ಇದು ಕಂಪ್ಲೀಟ್ ಇವಾಗ ಮೊನ್ನೆ ತಾನೇ ಒಂದು ಮೈಸೂರಿನಲ್ಲಿ ಒಂದು ಯೂನಿವರ್ಸಿಟಿ ಒಂದು ಡಾಕ್ಟರೇಟ್ ಕೊಡುವಾಗ ಒಂದು ರೈಡ್ ಆಯ್ತು. ಇವತ್ತು ಬಹುತೇಕ ಜನ ಸಮಾಜ ಸೇವೆಯಲ್ಲಿ ಡಾಕ್ಟರೇಟ್ ಪಡೆದು ಅಲ್ಲಲ್ಲಿ ಫ್ಲೆಕ್ಸ್ ಹಾಕೊಂಡು ತಿರುಗಾಡ್ತಾ ಇದ್ದಾರೆ. ಅದು 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 ಯಾವ ರೀತಿ ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ ಅನ್ನೋದು ಹಣಕಾಸಿನ ಪ್ರಭಾವದ ಮೇಲೆ ಪಡ್ಕೊಂಡಂತವ್ರು. ಬೇಕಾದ ಜನರಿಗೆ ಸಮಾಜ ಸೇವೆಯಲ್ಲಿ ಡಾಕ್ಟರೇಟ್ ಸಿಕ್ಕಿದೆ. ಇವತ್ತು ನೋಡಿ, ಕೊಟ್ಟಂತಹ ವ್ಯಕ್ತಿ ಜೈಶಂಕರ್ ಏನಿದ್ದಾರೆ, ಕೆಮಿಸ್ಟ್ರಿ ವಿಭಾಗದ ಪ್ರಾಧ್ಯಾಪಕರು, ಅವರು ಅರ್ಹತೆ ಇರೋರಂತೆ. ಇದ್ದು ಇಷ್ಟು ಕೊಟ್ಟಿದ್ದಾರೆ ಅಂದ್ರೆ ಇಲ್ದಿದ್ದವ್ರಿನ ಕುಲಪತಿ ಆಗ್ಬೇಕಾದ್ರೆ ಎಷ್ಟು ಕೊಡ್ಬೇಕಾಗಿತ್ತು ಏನೋ. ಕೋಟಿ ಕೋಟಿ ಕೊಟ್ಟಂತಹ ವ್ಯಕ್ತಿಯವರು ತಗೊಂಡಂತಹ ವ್ಯಕ್ತಿಯ ಹಿನ್ನೆಲೆ ನೋಡಿದ್ರೆ, ಅವರು ಅವರ ಮೇಲೆ ಇರುವಂತ ಕೇಸುಗಳು, ಅವರ ಹಿನ್ನೆಲೆ, ಇವೆಲ್ಲವನ್ನು ನೋಡಿದ್ರೆ ಇದು ಯಾವ ರೀತಿ ಇವ್ರು ಕೊಟ್ಟರು ಇವರಿಗೆ ಅನ್ನೋದೇ ಒಂದು ಆಶ್ಚರ್ಯ. ಇನ್ನು ಇದರ ಮೇಲಿನವ್ರಿಗೆ ಕೊಡ್ಬೇಕಾದ್ರೆ ಇನ್ನೆಷ್ಟಿರ್ತಿತ್ತು? ಬಹುಶಃ ಇವ್ರಿಗೆ ಕೊಟ್ಟಿರೋದು ಕಮ್ಮಿಲೇನೋ ಡೀಲ್ ಆಗಿತ್ತು ಅಂತ ಕಾಣುತ್ತೆ, 35 ಲಕ್ಷಕ್ಕೆ. ಬೇರೆ ಸ್ವಲ್ಪ ಇವ್ರಿಗಿಂತ ಪ್ರಭಾವಶಾಲಿ ವ್ಯಕ್ತಿ ಆಗಿದ್ರೆ 1 ಕೋಟಿ ಕೇಳ್ತಾ ಇದ್ರು ಏನೋ. ಟೋಟಲ್ ಆಗಿ ಇವರ ಏನು ಈ ಶಿಕ್ಷಣ ಕ್ಷೇತ್ರ ಇದೆ, ಇದು ಕಂಪ್ಲೀಟ್ ಆಗಿ ಕರಪ್ಷನ್ ಅಲ್ಲಿ ಇದಾಗಿದೆ. ಎಡಪಡಿತಾಯ ಇವತ್ತು ನಮ್ಮ ಮ್ಯಾಂಗ್ಳೂರು ಕುಲಪತಿ, ವಿಶ್ವವಿದ್ಯಾನಿಲಯದ ಕುಲಪತಿ ಇವತ್ತೊಂದು ಪತ್ರಿಕಾ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಹೇಳಿದ್ರು. ದಕ್ಷಿಣ ಕನ್ನಡ ಕಾರ್ಯನಿರತರ ಪತ್ರಕರ್ತರ ಸಂಘ ಪಾಗೋ ಪ್ರಶಸ್ತಿ ವಿತರಣೆ ಮಾಡ್ತೀವಿ. ಅದರಲ್ಲಿ ಅವ್ರು ಮುಖ್ಯ ಅತಿಥಿಗಳಾಗಿ ಮಾತಾಡ್ತಾ ಹೇಳ್ತಾ ಇದ್ರು, ಪತ್ರಕರ್ತರು ನೈತಿಕತೆಯನ್ನ ಬೆಳೆಸ್ಕೊಳ್ಬೇಕು ಅಂತ. ಒಳ್ಳೇದೇ, ಬೆಳೆಸ್ಕೊಳ್ಳೇಬೇಕು. ಪತ್ರಿಕಾ ರಂಗನೂ ಅದೇ ರೀತಿ ಆಗ್ತಾ ಇದೆ. ಜೊತೆಗೆ ಎಡಪಡಿತಾಯರವರು ತಮ್ಮ ಏನು ವಿಶ್ವವಿದ್ಯಾನಿಲಯದಲ್ಲಿದೆ ಅಲ್ಲಿನ ಪ್ರಾಧ್ಯಾಪಕರುಗಳಿಗೂ ಸ್ವಲ್ಪ ಪಾಠ ಮಾಡಬೇಕಾಗುತ್ತೆ. ಜೊತೆಗೆ MG ಹೆಗ್ಡೆ ಅವರು ಹೇಳಿದಾಗೆ ನೆಕ್ಸ್ಟ್ ಸಿಂಡಿಕೇಟ್ ಸಭೆಯಲ್ಲಿ ಅವರಿಗೊಂದು ನೋಟಿಸ್ ಇಶ್ಯೂ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೊಟ್ಟವನು ಸಹ ಅಪರಾಧಿನೇ, ಆರೋಪಿನೇ. ಲಂಚ ಕೊಡೋದು ಕೂಡ ಅಪರಾಧ. ಯಾವ ರೀತಿ ಇವರು ದುಡ್ಡು ಕೊಟ್ಟು ಕುಲಪತಿ ಸ್ಥಾನ ಪಡೀಲಿಕ್ಕೆ ಹೋದ್ರು ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ಕಾನೂನಾತ್ಮಕವಾಗಿ ಅವರು ಅಲ್ಲಿ ಸಿಗಾಕೊಳ್ದೇ ಇದ್ರು ಈ ಸಿಂಡಿಕೇಟ್ ಸಭೆಯಲ್ಲಿ ಅವರ ವಿರುದ್ಧ ಕ್ರಮ ತಗೊಳ್ಳುವಂತ ಇದಾಗಬೇಕು, ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕು. ಇದು ನಮ್ಮ ಒಂದು ಒತ್ತಾಯ. ಇದು ಜೆರಾರ್ಡ್ ಟವರ್ಸ್ ಅವರೇ, ಏನ್ ಹೇಳ್ತೀರಿ? ನೋಡಿ, ಕೋಟಿ ಕೋಟಿ ನೀವಾಗ ಹೇಳಿದಿರಿ ಅಲ್ಲ ತಾರಣ ಸರ್, ನೀವಾಗ ಹೇಳಿದಿರಿ ಇದು ಒಂದು ಇದು ಏನು ಅಪಮಾನವಾಗುವ ಒಂದು ನಮ್ಗೆ ಇದು ಯೂನಿವರ್ಸಿಟಿಗೆ ಏನೇ ಎಲ್ಲ ಮಾನ ಮರ್ಯಾದೆ ಎಲ್ಲ ಹೋಯ್ತಂತೇಳಿ ಈ ವಿಚಾರದಲ್ಲಿ ಯಾವುದು ಹಣ ಕೊಟ್ಟು ಈ ಹುದ್ದೆ ತಗೊಳ್ಳೋದು ಉಪಕುಲಪತಿ ಕುಲಪತಿ. ಇಲ್ಲಿ ನಗ್ನತೆಯನ್ನು ಪ್ರದರ್ಶಿಸಿ ಸರ್ಕಾರ ಇಡೀ ಮರ್ಯಾದೆ ಕಳ್ಕೊಂಡಿರುವಾಗ ಇದೊಂದು ಆಗೋದು ದೊಡ್ಡ ಏನು ವಿಚಾರ. ಅದರ ಜೊತೆಯಲ್ಲಿ ನಾನು ಹೇಳ್ತೇನೆ, ಇವತ್ತು ಇವರು ಯತ್ನಾಳ್ರವರು ಮುಖ್ಯಮಂತ್ರಿಯವರ ಮಗನೇ ಬ್ರೋಕರ್ ಅಂತ ಹೇಳ್ತಾರೆ ಹಣ ತಗೊಳ್ಳುವ ವಿಚಾರದಲ್ಲಿ ನೇರವಾಗಿ ಅಂತೇಳಿ ಹೇಳುವಾಗ, ಇಲ್ಲಿ ಒಂದು ಪ್ರೊಫೆಸರ್ ನಾನು ಕುಲಪತಿ ಆಗ್ಬೇಕಂತೇಳಿ ನಾನು ಲಂಚ ಕೊಟ್ಟಿದ್ದೇನೆ ಅಂತೇಳಿ ಇವರು ಹೇಳುವಾಗ ನನಗೆ ಇದರಲ್ಲಿ ಏನು ಆಶ್ಚರ್ಯ ಕಾಣುವುದಿಲ್ಲ. ಟೆಕ್ನಿಕಲಿ MG ಸರ್ ಹೇಳಿದಾಗೆ ಒಂದು ಇಡೀ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅಪಮಾನ. for a single minute he cannot remain as a professor there. ಆಯ್ತೆ, ಆದರೆ ಈ ಸರ್ಕಾರಕ್ಕೇನೆ ಇದು ವ್ಯಾಲ್ಯೂ ಇಲ್ಲ ಇರುವಾಗ ಇದನ್ನು ಹೇಗೆ ನಾವು ಪ್ರಶ್ನೆ ಮಾಡೋದು? ಒಂದು ತಿಮಿಂಗಿಲದಷ್ಟು ದೊಡ್ಡ ಸಮಸ್ಯೆ ಇರುವಾಗ ಇಲ್ಲಿ ಸಣ್ಣ ತರು ಮೀನನ್ನು ನಾವು ತೋರಿಸಿ ಅದನ್ನು ಎಂತನೂ ನಾವು ಭೂತಗನಲ್ಲಿ ತೋರಿಸಿದರೆ ಕೂಡ ಈ ಕಡೆ ತಿಮಿಂಗಿಲವನ್ನೇ ಕಾಣ್ತಾ ಇದೆಯಲ್ಲ ನಮ್ಗೆ. ನನ್ನ ಇದು ವೀಕ್ಷಕರು ಸಣ್ಣ ಬ್ರೇಕ್ ತಗೊಂಡು ಬ್ರೇಕ್ ನಂತರ ಇಲ್ಲಿ ಕೊನೆಯದಾಗಿ ಜೆರಾರ್ಡ್ ಟವರ್ಸ್ ಅವರು ಹೇಳಿದಂತ ಮಾತು ಕೂಡ, ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಮಗನೇ ಬ್ರೋಕರ್ ಅಂತ ಮುಖ್ಯಮಂತ್ರಿಗಳದೇ ಪಕ್ಷದ ನಾಯಕರು ಹೇಳ್ತಾರೆ, ಯಾರೋ ಯತ್ನಾಳ್. ಸೊ ಹಾಗಾಗಿ ಅಂತ ಹಿನ್ನೆಲೆಯಲ್ಲಿ ನಾವು ಅದನ್ನು ಕೂಡ ಒಂದು ವಿಚಾರವಾಗಿ ಇಟ್ಟುಕೊಂಡು, ಅಂದ್ರೆ ಇಡೀ ರಾಜ್ಯ ಸರ್ಕಾರ,
ಯಾಕಂತ ಹೇಳಿದ್ರೆ ಒಂದು ಕಾಲ ಇತ್ತು ಎಂ ಜೆ ಹೆಗಡೆ ಅವರೇ, ಬಿ ಜೆ ಪಿಯವರು ಪ್ರತಿ ಮಾತು ಪ್ರತಿ ಮನೆಯಲ್ಲಿ ಕೂಡ ಹೇಳಿಕೊಂಡು ಬರ್ತಾ ಇದ್ದದ್ದು, ನಾವು ಈ ನಾಡಿನ ಸಂಸ್ಕೃತಿಯನ್ನು ಕಾಪಾಡುವವರು, ಅದೆಲ್ಲ ಬೇಡ. ಆಮೇಲೆ ಭ್ರಷ್ಟಾಚಾರ ಮುಕ್ತ, ಭ್ರಷ್ಟಾಚಾರ ಮುಕ್ತ, ಅದು ಒಂದೇ ಭ್ರಷ್ಟಾಚಾರ ಪಾರ್ಟಿ ವಿತ್ ಡಿಫರೆನ್ಸ್, ಪಾರ್ಟಿ ವಿತ್ ಡಿಫರೆನ್ಸ್. ಭ್ರಷ್ಟಾಚಾರ ಮತ್ತೆ ಮುಕ್ತ. ದೇವರ ಹೆಸರಿನಲ್ಲಿ ಮತ್ತೆ ಒಂದು ಅವರ ಜಾತಿ ಇದರ ಮೇಲೆ ಫೌಂಡೇಶನ್ ಮೇಲೆ ಕಟ್ಟಿದ ಪಕ್ಷ. ಹೌದು ನಾವು ಭ್ರಷ್ಟಾಚಾರ ಮುಕ್ತ ಅಂತ ಹೇಳ್ತಾ ಇದ್ದವರು ಇವತ್ತು ನೀವು ಹೇಳ್ತೀರಿ ಮುಖ್ಯಮಂತ್ರಿಗಳ ಮಗ ಬ್ರೋಕರ್ ಅಂತ, ಅಂದ್ರೆ ಯತ್ನಾಳ್ ಆಗಿ ಹೇಳ್ತಾರೆ ಅಂತ. ಈಚೆ ಕಡೆ ನೋಡಿದರೆ ಇದು ಕುಲಪತಿಗಳಾಗಬೇಕಿದ್ರೆ ದುಡ್ಡು ಕೊಟ್ಟೇ ಆಗಬೇಕು ಅನ್ನುವಂತ ಒಂದು ಸಿಚುವೇಶನ್ ಕಾಣಿಸ್ತಾ ಉಂಟು. ಎಸ್, ನಾವು ಒಂದು ಬ್ರೇಕ್ ನಂತರ ಈ ವಿಚಾರವನ್ನು ಮತ್ತೆ ಮಾತಾಡುವ. ಎಸ್, ಈಗ ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ನಾವು ಕುಲಪತಿ ಮತ್ತು ಕುಲಪತಿ ನೇಮಕಾತಿಗೆ ಸಂಬಂಧಪಟ್ಟ ಭ್ರಷ್ಟಾಚಾರದ ವಿಷಯಗಳನ್ನು ಮಾತಾಡ್ತಾ ಇದ್ದೆವು. ಕುಲಪತಿ ಆಗಬೇಕಾದ್ರೆ, ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕದಲ್ಲಿ ಕುಲಪತಿಯಾಗಿ ನೇಮಕ ಆಗಬೇಕಿದ್ರೆ ಕೋಟಿ ಕಟ್ಟಲೆ ದುಡ್ಡು ಕೊಡಬೇಕು ಅನ್ನುವಂಥ ವದಂತಿಗಳು ಈ ಹಿಂದೆಲ್ಲ ಕೇಳಿಕೊಂಡು ಬರ್ತಾ ಇತ್ತು. ಇವಾಗ ಅದಕ್ಕೆ ಬೇಕಾದ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಡಾಕ್ಟರ್ ಜಯಶಂಕರ್ ಅವರು ನನ್ನನ್ನು ರಾಯಚೂರು ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಯಾಗಿ ಮಾಡ್ತಾರೆ ಅಂತ ಹೇಳಿ ಮಧ್ಯವರ್ತಿಗೆ 17.5 ಲಕ್ಷ ರೂಪಾಯಿ ಕೊಟ್ಟು ಕೈ ಸುಟ್ಕೊಂಡಿದ್ದಾರೆ. ಅವರು ಪ್ರಕರಣ ದಾಖಲಿಸಿದ್ದಾರೆ, FIR ಕೂಡ ಆಗಿದೆ. ಪ್ರಸಾದ್ ಅತ್ತಾವರ ಅನ್ನುವಂಥ ವ್ಯಕ್ತಿ, ಈ ಪ್ರಸಾದ್ ಅತ್ತಾವರ ಅನ್ನೋರು ಈ ಮೊದಲು ಶ್ರೀರಾಮ ಸೇನೆಯಲ್ಲಿದ್ದರು ಮತ್ತು ಇವಾಗ ಅವರದೇ ಸಂಘಟನೆ ಶ್ರೀ ಇಲ್ಲ ಬರೇ ರಾಮ ಸೇನೆ, ಅದು ಶ್ರೀ ಯಾಕೆ ಬಿಟ್ಟರು ಅದು ಗೊತ್ತಿಲ್ಲ. ರಾಮಸೇನೆಯ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಅವರ ಕೈಯಲ್ಲಿ ನಾನು ದುಡ್ಡು ಕೊಟ್ಟಿದ್ದೇನೆ, ಈಗ ದುಡ್ಡು ಇಲ್ಲ, ಅತ್ತ ಕಡೆಯಿಂದ ರಾಯಚೂರು ವಿಶ್ವವಿದ್ಯಾನಿಲಯದ VC ಪೋಸ್ಟ್ ಕೂಡ ಇಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಾವು ಕೇಳ್ತಾ ಇದ್ದೇವೆ. ನಮ್ಮಲ್ಲಿ 3 ಮಂದಿ ಪ್ಯಾನಲಿಸ್ಟ್ಗಳಿದ್ದಾರೆ. MG ಹೆಗ್ಡೆ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು ಕೂಡ ಆಗಿದ್ದವರು ಮತ್ತು ಶೈಕ್ಷಣಿಕ ಸಲಹೆಗಾರರು, DYFI ಮುಖಂಡರಾಗಿರುವಂಥ ಅಶ್ರಫ್ ಅವರು, ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಜರಾಡ್ ಟವರ್ಸ್ ಅವರು ನಮ್ಮ ಈ ಒಂದು ಮಾತುಕತೆಯಲ್ಲಿದ್ದಾರೆ. ಎಸ್, ಇದು ಇಷ್ಟು ಕೋಟಿ ಕೊಟ್ಟು ಒಂದು ವಿಶ್ವವಿದ್ಯಾನಿಲಯದ ಏನು VC ಪೋಸ್ಟ್ ಅನ್ನು ತೆಕ್ಕೊಂಡುಕೊಂಡ್ರೆ, ಖರೀದಿಸಿ ಮಾಡಿಕೊಂಡ್ರೆ ಮುಂದೆ ಅವ್ರಿಗೆ ಏನು ಮಾಡ್ತಾರೆ? MG ಹೆಗ್ಡೆ ಅವರೇ ಅಥವಾ ಅಶ್ರಫ್ ಅವರೇ, ಇಂಥ ಪ್ರಶ್ನೆಗಳು ಬರೋದಿಲ್ವಾ? ಇವರು ಕೋಟಿ ಕೊಟ್ಟು, ಈಗ MLA ಆಗುವವನು ಕೂಡ ಕೋಟಿ ಕೊಡೋದಂತೆ, ಮಿನಿಸ್ಟರ್ ಆಗುವವನು ಕೂಡ ಕೋಟಿ ಕೊಡೋದಂತೆ, ಪಾರ್ಲಿಮೆಂಟ್ ಟಿಕೆಟ್ ಕೇಳುವವನು ಕೂಡ ಕೋಟಿ ಕೊಡೋದಂತೆ, ರಾಜ್ಯಸಭಾ ಟಿಕೆಟ್ ಕೇಳುವವನು ಕೂಡ ಕೋಟಿ ಕೊಡೋದಂತೆ. ಜಿಲ್ಲಾ ಪಂಚಾಯತ್ ಮಂಗಳೂರು ಮಹಾನಗರ ಪಾಲಿಕೆ ಎಲ್ಲ ಬಿಟ್ಬಿಟ್ಟು ಪಾಪ ಅವ್ರ ಬಹುಶಃ 1000 ಲಕ್ಷದಲ್ಲಿ ಇರ್ಬೋದೇನೋ, ಇದು ಕೋಟಿಯದಲ್ವಾ? ಎಸ್, ಇದು ಅಶ್ರಫ್ ಅವರೇ, ಈಗ ನೀವು ಆವಾಗ ಒಂದು ಮಾತು ಹೇಳಿದ್ರಿ, ಶಿಕ್ಷಣ ಮತ್ತು ವೈದ್ಯಕೀಯ ಅನ್ನೋದು ಅದು ಮೊದಲು ಸೇವೆ ಆಗಿತ್ತು, ಇವಾಗ ಅದು ಪಕ್ಕ ಉದ್ದಿಮೆ ಆಗಿದೆ ಅಂತ. ಈಗ ನಾವು ಇದೇ ಅಂತಿಮ ತರ್ಕಕ್ಕೆ ಬರೋದಾಗಿದ್ರೆ ಇದು ಕೂಡ ಒಂದು ಉದ್ದಿಮೆಯೇ ಆಗಿದೆ. ಪರ್ಸೆಂಟೇಜ್ ಕೊಟ್ಟು ತಿರ್ಗಾ ಪರ್ಸೆಂಟೇಜ್ ಕೊಡ್ತಾರಾ? ಹೇಗೆ ಇದು ನೋಡಿ, ಅದು ಹೇಗೆಂದ್ರೆ ಉದ್ಯಮ ಹೇಳಿದ್ರ ಜೊತೆಗೆ ಇನ್ನೊಂದು ಅಲ್ಲಿ ಕರಪ್ಷನ್ ಅದಕ್ಕೂ ಇದಕ್ಕೂ ಸ್ವಲ್ಪ ದೇರ್ ಇಸ್ ಎ ಲೈನ್ ಇನ್ ಬಿಟ್ವೀನ್ ದ ವರ್ಡ್ಸ್. ಈ ಕರಪ್ಷನ್ ಹೇಳುದುಂಟಲ್ಲ, ಈಗ ನಾವು ಇರುವಾಗ, ನಾನು ಹೇಳಿದೆಲ್ಲ ಸೆನೆಟ್ ಅಲ್ಲೆಲ್ಲ ಇರುವಾಗ ಅಲ್ಲಿ ತುಂಬಾ ನಾಜೂಕಾಗಿ ಮೀಟಿಂಗ್ಗಳು ನಡೀತಿತ್ತು. ಸಣ್ಣ ಸಣ್ಣ ಇಶ್ಯೂಗಳು ಬಂದಾಗ ನಾವು ಧರಣಿ ಕೂತ್ಕೊಳ್ತಿದ್ವಿ. ನಾನೇ 2-3 ವಿಷಯದಲ್ಲಿ ಧರಣಿ ಕೂತಿದ್ದೇನೆ. ಅದು ಮಾಡ್ಲಿಕ್ಕೆ ಬಿಡ್ಲಿಲ್ಲ ನಾವು. ಮತ್ತೆ ಮಂಗಳೂರು ನಿಮ್ಗೆ ಗೊತ್ತಿರ್ಬೋದು, ನಾನು ಲಾ ಕಾಲೇಜಲ್ಲಿ ಇರುವಾಗ ಅಶ್ವಿನಿ ಕುಮಾರ್ ರೈ ಇದ್ರಾಗ NSUI, ನಾನು ಆಗ ABVP, ಮತ್ತೆ ಇವನ್ನು ಕಾಂಗ್ರೆಸ್ಸಿನ NSUI, ABVP, SFI ಎಲ್ಲರೂ ಸೇರಿ ನಾವೊಂದು 5,000 ಜನ ಯೂನಿವರ್ಸಿಟಿಗೆ ಮುತ್ತಿಗೆ ಹಾಕಿತ್ತು ಭ್ರಷ್ಟಾಚಾರದ ವಿರುದ್ಧ. ಆಗ ಜೀವರಾಜ್ ಆಳ್ವ ಬಂದು ರಾತ್ರಿ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಇಟ್ಟಿದ್ರು. ಅಲ್ಲಿ ಬಂದು ಪಂಚಾಯತ್ಗೆ ಮಾಡಿ 20-25 ದಿವಸ ಸ್ಟ್ರೈಕ್, ಸ್ವಲ್ಪ ಹಿಂಸಾತ್ಮಕ ಗಲಾಟೆ ಕೂಡ ಆಯ್ತು. ಅಂದ್ರೆ 5-6 ವಾಹನಗಳನ್ನು ಕೂಡ ಕೊಣಾಜೆಯಲ್ಲಿ ಲಾಠಿ ಚಾರ್ಜ್ ಎಲ್ಲ ಆಯ್ತು. ಸೊ ಅಲ್ಲೆಲ್ಲವೂ ಭ್ರಷ್ಟಾಚಾರದ ವಿರುದ್ಧ ವಿದ್ಯಾರ್ಥಿ ಸಂಘಗಳು ಮಾತಾಡ್ತಿದ್ರು, ಸೆನೆಟ್ ಸದಸ್ಯರು ಮಾತಾಡ್ತಿದ್ರು, ಸಿಂಡಿಕೇಟ್ ಸದಸ್ಯರು ಮಾತಾಡ್ತಿದ್ರು. ಯಾಕೆಂದ್ರೆ ದೇ ಹ್ಯಾವ್ ಎ ಇಂಡಿಪೆಂಡೆಂಟ್ ವಾಯ್ಸ್. ನಾನು ಪಬ್ಲಿಕ್ ಇಂದ ವಿನ್ ಆದವ, ನಾನು ಅಲ್ಲಿ ಮೇಜುಕುಟ್ಟಿ ಮಾತಾಡ್ತಿದ್ದೆ. ಈಗ ಏನಾಗಿದೆ ಅಂದ್ರೆ everyone is appointed by the governor or government. They become puppets. Naturally. ಆಮೇಲೆ ಇನ್ನೊಂದು ದುರಂತ ಏನು ಅಂದ್ರೆ, ಇತ್ತೀಚೆಗೆ ಯಾವ ಪಕ್ಷ ಹೇಳೋದು ಮೊದಲು ಇತ್ತು, ನಾನು ಸತ್ಯವನ್ನು ಒಪ್ಪಿಕೊಳ್ತೇನೆ, ಸ್ವಲ್ಪ ಪಕ್ಷದ ಓರಿಯೆಂಟೆಡ್ ಅಂತ ಈಗ ಸೈದ್ಧಾಂತಿಕ ಓರಿಯೆಂಟೆಡ್ ಆಗಿದೆ.
ನೀವು ಹ್ಮ್. ಪ್ರಗತಿಪರರು, ಹ್ಮ್. ನೀವು ಜಾತ್ಯತೀತರು, ಹ್ಮ್. ನೀವು ಕಮ್ಯುನಿಸ್ಟರು, ನೀವು ಬ್ರಾಹ್ಮಣವಾದಿಯೋ, ನೀವು ಏನು ಪರಿಶಿಷ್ಟವಾದಿಯೋ, ಕೇರಳದಿಂದ ಈ- migrate ಈ- ಆದವರು. ಇದೆಲ್ಲ ಉಂಟಲ್ಲ, ಹ್ಮ್. ಈ ಸೂಕ್ಷ್ಮಗಳು ಕೂಡ ಇವತ್ತು ಹ್ಮ್. ಎಕ್ಸಾಮಿನ್ ಆಗ್ತದೆ. ಹ್ಮ್. ಯಾವ್ದ್ರಲ್ಲಿ? ಹ್ಮ್. ಅವನ ಕ್ವಾಲಿಫಿಕೇಶನ್ ಅಲ್ಲಿ. ನೀವು ಸಂಘ ಪರಿವಾರದವರು. ನಿಮಗೆ ಪತ್ರಕರ್ತರಿಗೆ ಹ್ಮ್. ಬಂದಿರಲ್ಲ ಈಗ, ನಿಮ್ಮ ಹೌದು. ಸಿದ್ಧಾಂತ ಯಾವುದು ಅಂತ ಡಿಸಿಗೆ ಕೊಡ್ಬೇಕಲ್ಲ, ಇವರಿಗೆಲ್ಲ ಬಂದಿದೆ ಈಗ. ಹ್ಮ್. ಹಾಗೆ ಹ್ಮ್. ನಿಮ್ಮ ಸಿದ್ಧಾಂತ ಯಾವುದು ಹೇಳೋದ್ರ ಮೇಲೆ ಕೂಡ ಈಗ ಇದು ಅಪಾಯಕಾರಿ ಆಗ್ತದೆ. ಎಸ್, ಈಗ ಸಿದ್ಧಾಂತಗಳ ಬಗ್ಗೆನೇ ತುಂಬಾ ಮಾತಾಡ್ತಾ ಇದ್ದವರೇ ಅಲ್ವಾ ಈಗ ಅಧಿಕಾರ ನಡೆಸ್ತಾ ಇರೋದು. ನಾವು ಏನು ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನು ಕಟ್ತೇವೆ, ಭ್ರಷ್ಟಾಚಾರ ಮುಕ್ತ ದೇಶವನ್ನು ಕಟ್ತೇವೆ ಅಂತ ಹೇಳ್ತಾ ಇರುವ ಅವರ ನಾಡಿನಲ್ಲಿ ಈ ರೀತಿ ಒಂದು ಕುಲಪತಿಯನ್ನು ನೇಮಕ ಮಾಡಬೇಕಿದ್ರೆ ಕೋಟಿ ಕೋಟಿ ಕೊಡಬೇಕಂತ ಹೇಳಿದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿತ್ತು ಹೇಳಿ. ನೀವು ಯೂನಿವರ್ಸಿಟಿಯನ್ನ ಹ್ಮ್. ಇದರಿಂದ ದೂರ ಇಡಬೇಕಿತ್ತು, ಅಟ್ಲೀಸ್ಟ್ ಯೂನಿವರ್ಸಿಟಿಯನ್ನ. ಯಾಕೆಂದ್ರೆ ಈಗ ಜಯಶಂಕರ್ ಅಂತವರು ಹ್ಮ್. ವಿದ್ಯಾರ್ಥಿಗಳಿಗೆ ಏನ್ ಪಾಠ ಮಾಡ್ತಾರೆ? ಏನ್ ಪಾಠ ಮಾಡ್ತಾರೆ? ಈಗ ಇಲ್ಲ, ಈಗ ಜಯಶಂಕರ್ ಅವರು, ಎಸ್ ನಾನು ಆಗ್ಲೇ ಹೇಳಿದೆ, ಒಂದು ಅವರಿಗೆ ಏನು ಬಲವಾಗಿ ಗೊತ್ತಿರುತ್ತೆ, ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ಈ ರೀತಿ ದುಡ್ಡು ಕೊಟ್ಟೇ ವಿಸಿಗಳಾಗಿರಬೇಕು. ಈಗ ಇವರದೇ ಫಸ್ಟ್ ಪ್ರಕರಣ ಆಗಿರ್ಲಿಕ್ಕೆಲ್ಲ ಇಲ್ಲ, ಅದಕ್ಕೆ ಹೋಗುದಿಲ್ಲ ಕೂಡ. ಆ ಒಂದು ಟ್ರ್ಯಾಕ್ ರೆಕಾರ್ಡ್ ಗೊತ್ತಿದ್ದ ಕಾರಣಕ್ಕೆ ಅವ್ರು ಗೊತ್ತಿರ್ಬೋದು. ಇಲ್ಲಂದ್ರೆ ಅವರು ಹಾಗೆ ಮಾಡುದಿಲ್ಲ. ಈಗ ಅಶ್ರಫ್ ಅವರೇ ನೋಡಿ, ಹಾ. ಒಂದು ವಿಶ್ವವಿದ್ಯಾನಿಲಯಗಳು ಏನಿದೆ ಸರ್ಕಾರದ ನಿಯಂತ್ರಣದಲ್ಲಿ ಇರಬಾರ್ದು ಅಂತಾನೆ ಅದು ರಾಜ್ಯಪಾಲರ ನಿಯಂತ್ರಣ ಕೊಟ್ಟಿದ್ದು, ಒಂದು ಸ್ವಾಯತ್ತ ಸಂಸ್ಥೆಗಳಾಗಿ ಮಾಡ್ಕೊಂಡಿದ್ದು. ಇಲ್ಲಿ ಎಲ್ಲ ಸೆನೆಟ್ ಇದೆಲ್ಲ ಮಾಡಿ ಅಲ್ಲೂ ಸರ್ಕಾರ ತನ್ನ ಪ್ರಭಾವವನ್ನು ಬಳಸಿ ಸಿಂಡಿಕೇಟ್ ಸದಸ್ಯರನ್ನ ನೇಮಕ ಮಾಡುವಂತ ಪ್ರಕ್ರಿಯೆಯನ್ನು ತಂದು ಪರೋಕ್ಷವಾಗಿ ನಿಯಂತ್ರಣವನ್ನ ಪಡ್ಕೊಳ್ಳುವಂತ ಪ್ರಯತ್ನ ಪಡ್ತು. ಅದು ನೇರವಾಗಿ ನಾವೇನು ಇದೇ ಸರ್ಕಾರ ಕೊಡುವಂತದ್ದಲ್ಲ. MG ಹೆಗಡೆ ಅವರು ಹೇಳಿದ ಹಾಗೆ ಹಿಂದಿನ ಸರ್ಕಾರದ ಜಿ ಪರಮೇಶ್ವರ್ ಅವರಿಗೆ ಹೋಗ್ಬೇಕು. ಇದರ ಏನಾದ್ರೂ ಕ್ರೆಡಿಟ್ ಕೊಡ್ಬೇಕಾದ್ರೆ ಎಸ್ ಎಸ್ ಈ ನೋಡಿ, ನಮ್ಮ ಜೊತೆಗೆ ಪ್ರೊಫೆಸರ್ ನರಹರಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ಸರ್, ಈಗ ಪ್ರಕರಣ ನಿಮಗೂ ಗೊತ್ತಿರುತ್ತೆ, ನೋಡಿರ್ತೀರಿ, ಫೇಸ್ಬುಕ್ ಅಲ್ಲಿ ಕೂಡ ಬರೆದಿದ್ದೀರಿ. ಹೌದು. ಹೌದು. ಈಗ ಒಂದು ವಿಶ್ವವಿದ್ಯಾನಿಲಯಕ್ಕೆ ಒಬ್ಬರು ದುಡ್ಡು ಕೊಟ್ಟೇ ಕುಲಪತಿ ಆಗಬೇಕು ಅನ್ನುವಂತ ಒಂದು ಸನ್ನಿವೇಶ ಇದೆ ಅಂತ ಆದ್ರೆ ಒಂದು ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಒಂದು. ಜೊತೆಗೇನೆ ಎಸ್, ಈ ದುಡ್ಡು ಕೊಟ್ಟು ವೈಸ್ ಚಾನ್ಸಲರ್ ಆಗುವವರು ಅವರು ಏನನ್ನು ಮಾಡಬಹುದು, ಅವರಿಂದ ನಾವು ಏನನ್ನು ನಿರೀಕ್ಷೆ ಮಾಡಬಹುದು? ಇಲ್ಲ, ದುಡ್ಡು ಕೊಟ್ಟು ವೈಸ್ ಚಾನ್ಸಲರ್ ಆಗೋರು ಹೆಚ್ಚು ಬಿಲ್ಡಿಂಗ್ಸ್ ಮಾಡ್ತಾರೆ. ಬಿಲ್ಡಿಂಗ್ಸ್ ಮಾಡ್ತಾರ? ಯಾಕೆ ರಿಟರ್ನ್ಸ್ ಬರುತ್ತಾ? ಅಂದ್ರೆ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್, ಸಾಕಷ್ಟು ಇನಾಗ್ರೇಷನ್. ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನೀವು ಎಂಟರ್ ಆಗ್ತಾ ಇರ್ಬೇಕಾದ್ರೆ, ಹೌದು ಕೇಳ್ತಾ ಇದ್ಯಾ? ಹೌದು, ಕೇಳಿಸ್ತಾ ಇದೆ. ದೊಡ್ಡ ಬಂಗಲೆ ಕಾಣಿಸ್ತಾ ಉಂಟು ಮಂಗಳೂರು ಯೂನಿವರ್ಸಿಟಿಗೆ ಹೋಗುವಾಗ. ವಿಶ್ವವಿದ್ಯಾನಿಲಯಕ್ಕೆ ನೀವು ಎಂಟರ್ ಆಗಬೇಕಾದ್ರೆ ಒಂದು ಇಂಟರ್ನ್ಯಾಷನಲ್ ಹಾಸ್ಟೆಲ್ ಆಗಿದೆ. ಹೌದು ದಯವಿಟ್ಟು ಅದನ್ನು ನೋಡಿ. ಹೌದು. ಅದು ಎಷ್ಟು ಕೋಟಿ ರೂಪಾಯಿ ಖರ್ಚಾಗಿದೆ, ಯಾವ ವೈಸ್ ಚಾನ್ಸಲರ್ ಕಾಲದಲ್ಲಿ ಇದಾಗಿದ್ದು. ಎಸ್, ಭೈರಪ್ಪ ಅವರ ಕಾಲದಲ್ಲಿ ಆಗಿರೋದು. ಎಸ್, ಆಯ್ತಾ? ಅದ್ರ ಮೇಲೆ ಮುಂದೆ ಏನಾಯ್ತು ಅಂತ ನೋಡಿ. ಹೆಚ್ಚಿನ ಜನ ವೈಸ್ ಚಾನ್ಸಲರ್ಸ್ಗಳು ಅವರಿಗಿರೋ ಅವಧಿ 4 ವರ್ಷ. ಹೌದು. ಆಮೇಲೆ ಇದು ಹೇಗೆ ಇದೊಂದು ವ್ಯವಸ್ಥಿತವಾದಂತ ಒಂದು ಜಾಲ ಆಗಿ ಇದು ರೂಪುಗೊಂಡಿದೆ. ಹೇಗೆ ಅಂತಂದ್ರೆ ಇದಕ್ಕೆ ಏಜೆಂಟ್ಗಳು ತಯಾರಾಗ್ತಾರೆ. ಏಜೆಂಟ್ಗಳು ಈಗ ನಮ್ಮ ತಾಲೂಕು ಆಫೀಸ್ಗಳಲ್ಲಿ ಯಾರು ಹೋಗಿ ಡೈರೆಕ್ಟ್ ಆಗಿ ಈಗ ಮಂತ್ರಿಗಳ ಹತ್ರ, ಕಾರ್ಯದರ್ಶಿ ಹತ್ರ ದುಡ್ಡು ಕೇಳಲಿಕ್ಕೆ ಆಗ್ತದ ಸರ್? ಇಲ್ಲ, ಖಂಡಿತ ಆಗೋದಿಲ್ಲ. ಈಗ ನೀವು ಎಷ್ಟು ದುಡ್ಡು ಕೊಡ್ಬೇಕು ಅಂತ ಕೇಳಲಿಕ್ಕೆ ಆಗ್ತದ? ಇದನ್ನ ದುಡ್ಡು ಕೊಡೋ ಒಂದು ವರ್ಗವೇ ಇರ್ತದೆ. ಈಗ ಕಾಂಟ್ರಾಕ್ಟರ್ ಇರ್ತಾರೆ. ಈಗ ಸರ್ ನಮ್ಮಲ್ಲಿ ತಾಲೂಕು ಆಫೀಸಲ್ಲಿ, ಆಮೇಲೆ ನಗರ ಪಾಲಿಕೆಗಳ ಮುಂದೆ, RTO ಆಫೀಸ್ ಮುಂದ್ಗಡೆ ಎಲ್ಲ ಬ್ರೋಕರ್ಗಳಿರ್ತಾರೆ. ಅದೇ ತರ ಬ್ರೋಕರ್ಗಳಿದ್ದಾರೆ ಅಂತ ಹೇಳೋದು ನೀವು? ಹೌದು, ಇದು ಮತ್ತೆ ಈಗ ಮಾಡಿದ್ದು ಅದನ್ನೇ. ಆಮೇಲೆ ನೀವು ಕೆಲವ್ರನ್ನ ಪ್ರೈವೇಟ್ ಆಗಿ ಕೆಲವು ಪ್ರೊಫೆಸರ್ಸ್ ಮಾತಾಡಿಸಿ ಅವ್ರನ್ನ ಅಪ್ರೋಚ್ ಮಾಡಿರ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ವೈಸ್ ಚಾನ್ಸಲರ್ ಆಗ್ಲಿಕ್ಕೆ? ನೀವು 1 ಕೋಟಿ ರೂಪಾಯಿ ಕೊಟ್ಟರೆ ಸಾಕು, 2 ಕೋಟಿ ರೂಪಾಯಿ ನಾವು ಹಾಕ್ತೇವೆ, ಆಮೇಲೆ ಉಳಿದಿದ್ದು ನಾವು ಒಮ್ಮೆ ನೀವು ವೈಸ್ ಚಾನ್ಸಲರ್ ಆದ್ಮೇಲೆ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಇಷ್ಟಿದ್ದಿ ನಮ್ಮ ದೇಶದಲ್ಲಿ ಈ ಉನ್ನತ ಶಿಕ್ಷಣದಲ್ಲಿ ಇಂಥ ವ್ಯವಸ್ಥೆ ನಮ್ಗೆಲ್ಲ ನಾಚಿಕೆಯಿಂದ ತಲೆ ತೆಗೆಸುವಾಗ ಮಾಡ್ತಾ ಇದೆ. ನಾವೆಲ್ಲ 40-42 ವರ್ಷ, ಇವತ್ತಿಗೆ 42 ವರ್ಷ ನಮ್ಮ ಸೇವೆಯಲ್ಲಿ ನಾವು ಗಳಿಸಿದ್ದು ಒಂದು ಒಳ್ಳೆ ವಿದ್ಯಾರ್ಥಿಗಳ ಅಭಿಮಾನವನ್ನ ಮತ್ತು ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟ ಪಾಠ ಮತ್ತು ಮೌಲ್ಯ, ನೈತಿಕ ಶಿಕ್ಷಣ ಮಾತ್ರ ನಮ್ಗೆ ಉಳ್ಕೊಂಡಿದೆ. ಈ ವ್ಯವಸ್ಥೆ ಹೇಗೂ ತಪ್ಪಿ ಬಂದಿದ್ದೇವೆ. ಈಗ ಈ ಕೋಟಿ ಕೊಟ್ಟವರು ಏನನ್ನು ಸಂಪಾದಿಸ್ತಾರೆ? ನೀವು ಸಾವಿರಾರು ವಿದ್ಯಾರ್ಥಿಗಳನ್ನು ಮತ್ತೆ ಅವರಿಗೆ ನೀವು ನೈತಿಕ ಮೌಲ್ಯವನ್ನು ಹೇಳಿಕೊಟ್ರೆ, ಈ ಕೋಟಿ ಕೊಟ್ಟವರು ಏನನ್ನು ಸಂಪಾದಿಸ್ತಾರೆ? ಅವ್ರು ಏನ್ ಮಾಡ್ತಾರೆ? ಅಲ್ಲ, ಕೋಟಿ ಕೊಟ್ಟವ್ರು
ಅವ್ರಿಗೆ ಈಗ ಅವ್ರಿಗೆ ಹಣ ಮಾತ್ರ ಅಲ್ಲಿ ಮುಖ್ಯವಾಗಿರ್ತದೆ ವಿನಃ ಉಳಿದಿದ್ ಯಾವ್ದು ಅವ್ರಿಗೆ ಮುಂದಿನ ಯೋಚನೆ ಇರುವುದಿಲ್ಲ ಸರ್. ಈ ಭ್ರಷ್ಟಾಚಾರ ಅನ್ನೋದು ಹಾಗೆ, ಈ ಭ್ರಷ್ಟ ವ್ಯವಸ್ಥೆ ಹೇಗಿರುತ್ತೆ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂತ ಸುಖಗಳು ಮತ್ತು ಅಲ್ಲಿ ಅನುಭವಿಸ್ತಕ್ಕಂತ ಒಂದು ಮೆಟೀರಿಯಲಿಸ್ಟಿಕ್ ಆನಂದ ಅಂತ ಇರ್ತದಲ್ಲ, ಈಗ ಒಂದು ದೊಡ್ಡ ಫ್ಲಾಟ್ ತಗೊಳ್ಳೋದು, ದೊಡ್ಡ ಕಾರ್ ತಗೊಳ್ಳೋದು, ದೊಡ್ಡ ಕಡೆಗೆ ಮನೆ ಕಟ್ಟೋದು, ಇದೆಲ್ಲ ಅವರಿಗೆ ಅದೇ ಮುಖ್ಯ ಜೀವನದಲ್ಲಿ. ಈಗ ಎಸ್ 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 ಈಗ ಒಂದು ಇಲ್ಲಿ ಜಯಶಂಕರ್ ಈಗ ದೂರು ಕೊಟ್ಟಿದ್ದಾರೆ. ನೀವು ಹೇಳೋ ಪ್ರಕಾರ ಸಾಕಷ್ಟು ಬ್ರೋಕರ್ಗಳು ಏಜೆಂಟ್ಗಳು ಇರುವುದರಿಂದ ಬಹುಶಃ ಎಲ್ಲಾ ಯೂನಿವರ್ಸಿಟಿ ಸುತ್ತಮುತ್ತ ಈ ಬ್ರೋಕರ್ಗಳು ತಿರುಗಾಡ್ತಾ ಇರ್ತಾರೆ. ಒಂದಷ್ಟು ಜನ ದೂರು ಕೊಟ್ಟಿರ್ಲಿಕ್ಕೆಲ್ಲ ಇನ್ನು ಮಾನ ಮರ್ಯಾದೆ ಹೋಗೋದು ಬೇಡ ಅಂತ. ಬಟ್ 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 ಒಂದು ಸ್ಪಷ್ಟ ದೂರು ಕೊಟ್ಟಿದ್ರೆ ಏನು ಆಗ್ತಿರ್ಲಿಲ್ಲ ಸರ್. ಇವ್ರು ಏನ್ ಮಾಡಿದ್ರೆ ಚೆಕ್ ಅಲ್ಲಿ ಕೊಟ್ಟಿದ್ದಕ್ಕಾಗಿ ದೂರು ಇರ್ತದೆ ಅಷ್ಟೇ. ಈಗ ಕ್ಯಾಶ್ ಕೊಟ್ರಿ ಅಂತ ದೂರು ಕೊಡೋದು. ಓಕೆ ಓಕೆ ಓಕೆ. ಈಗ ಇವರು ಈ ತಗೊಂಡು ಸ್ವಲ್ಪ ದಟ್ಟರು ಅಂತ ಕಾಣ್ತವೆ. ಸ್ವಲ್ಪ ಅವರಿಗೆ ನಮ್ಮಂತ ಸಲಹೆ ಕೇಳಿದ್ರೆ ಅವಾಗ ಇಂಥ ಕಾರ್ಯಕ್ರಮ ನೋಡಿದ್ರೆ ಹೇಳ್ಬೋದು, ಚೆಕ್ ನಲ್ಲಿ ತಗೊಳ್ಬೇಡಿ ಮಾರೆ ಅಂತ ದುಡ್ಡಲ್ಲ ಅಂತ. ಹೌದು ಹೇಳ್ಬೋದು. ಅದು ಕೂಡ ಒಂದು ಕೌಶಲ್ಯ ಸರ್. ಹೌದೌದು, ಲಂಚ ತಗೊಳ್ಳೋದು ಕೂಡ ತಗೊಳ್ಳೋದು ಹೇಗೆ, ಅದು ಕೂಡ ಸಾಕಷ್ಟು ತರಬೇತಿ ಪಡ್ಕೊಳ್ಬೇಕಾಗುತ್ತೆ. ಬಹುಶಃ ಇವರು VC ಆದ್ರೆ ಮಾಡ್ಬೋದು ಸರ್. ಅದಕ್ಕೆ ಕೂಡ ಒಂದು ಡಿಪ್ಲೊಮಾ ಕೋರ್ಸ್ ಏನಾದ್ರು ಮಾಡ್ಬೋದು. ಈಗ ಸರ್ ಡಿಪ್ಲೊಮಾ ಕೋರ್ಸ್ ಯಾವ್ದು ಬೇಡ ಸರ್, ದುಡ್ಡು ಮಾಡೋದಕ್ಕೆ ಜನ ನಿಮ್ಗೆ ಪಾಠ ಹೇಳ್ಕೊಡ್ತಾರೆ. ಮಾರ್ಗಕ್ಕೆ ಜನ ಬೇಕಾದಷ್ಟಿದ್ದಾರೆ, ಕಷ್ಟದ ಮಾರ್ಗಕ್ಕೆ ಯಾರು ನಿಮ್ಮ ಹತ್ರ ಇರೋದಿಲ್ಲ. ನಾವೀಗ ಮೌಲ್ಯ ಹಾಗಂತ ಒಳ್ಳೆ ಜನ ಇಲ್ವಾ? ಇವಾಗ ಇದೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈಗ ಕೆಲವು ಪ್ರೊಫೆಸರ್ಸ್ಗಳು ಒಳ್ಳೊಳ್ಳೆ ವೈಶಾಂತರಾಗಂತ ತುಂಬಾ ಯೋಗ್ಯತೆ ಇದ್ದವರು ಒಂದು ಮಾತು ಆಡದೆ ನಿವೃತ್ತಿಯಾಗಿ ಹೋಗಿದ್ದಾರೆ. ಒಬ್ಬ ವೈಶಾಂತರಾಗ ಯೋಗ್ಯತೆ ಇರಲಿಲ್ಲ ಅವರಿಗೆ. ಖಂಡಿತ ಆಯ್ತು ಸರ್, ಖಂಡಿತ ಆಯ್ತು. ಇವತ್ತು ಶಶಿಧರ್ ಅವರಿಗೆ ಒಂದು ವೈಶಾಂತರಾಗ ಯೋಗ್ಯತೆ ಇಲ್ಲ. ನಾನು ಹೆಸರು ಹೇಳ್ತಾ ಇದ್ದೇನೆ. ಖಂಡಿತ ಅಂತ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ಗಳು ಏನೂ ಇದೆ ಅವರವರ ಇಲಾಖೆಗೆ ಅಥವಾ ಅವರವರ ವಿಭಾಗಕ್ಕೆ. ಆದ್ರೆ ಅತಿ ಸಂತೋಷ ಅವರಿಗೆ ಇದು ಬೇಡ, ಇದ್ರ ಜೊತೆಗೆ ಅವ್ರಿಗೆ ಇರೋದಿಲ್ಲ. ಸರ್ ಈಗ ಯಾರು ಬರೋದಿಲ್ಲ ಸರ್ ಅದಕ್ಕೆ. ಹೌದು. ಆಮೇಲೆ ಇಲ್ಲಿ ಏನು ಅಂದ್ರೆ ಕೊಟ್ಟವರಿಗೆ ಸಹಾನುಭೂತಿ. ಈಗ ಏನಾಗಿದೆ ಅಂತಂದ್ರೆ ಆಪಾದಿತರು ಯಾರು ಅಂತ ಅನ್ನೋದೇ ಪ್ರಶ್ನೆ. ಈಗ ಆಪಾದಿತರು ಯಾರು, ಕೊಟ್ಟವರ ತಗೊಂಡವರು? ಇಬ್ರು ಅಲ್ವಾ ಸರ್? ಈಗ ಕಾನೂನು ಲಂಚ ಕೊಡೋದು ಕೂಡ ನನ್ನ ಲೆಕ್ಕ ಪ್ರಕಾರ ಕೊಟ್ಟವರೇ ಜಾಸ್ತಿ ಹೆಚ್ಚು ಆಪಾದಿತರು. ಯಾಕಂದ್ರೆ ಅವರು ಆಗಿದ್ರೆ ಸರ್ ಆಗಿದ್ರೆ ಅವರ ಮೇಲೆ ಆಕ್ಷನ್ ಆಗ್ಬೇಡವಾ ಇಷ್ಟೊತ್ತಿಗೆ? ಅಲ್ಲ, ಅದು ನೀವು ವೈಸ್ ಚಾನ್ಸಲರ್ ಹತ್ರ ಕೇಳ್ಬೇಕು ಪ್ರಶ್ನೆನ. ವೈಸ್ ಚಾನ್ಸಲರ್ ಹತ್ರ ಈಗ ಇದು ಜಗತ್ ಜಾಹೀರಾಗಿದೆ, ಅವರ ದೂರದು ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿದೆ. ಆಮೇಲೆ ಅವರು ಪರಿಶೀಲನೆ ಮಾಡಿ ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಸ್ವಲ್ಪ ಸಮಯ ಕೊಡೋಣ, ಡಿಸಿಷನ್ ಮಾಡ್ತೇವೆ, ನೋಡೋಣ. ಸರ್ ಈಗ ನಮ್ಮ ಪ್ಯಾನಲ್ ಅಲ್ಲಿ ನಿಮ್ಮ ಮಾಜಿ ಸಿಂಡಿಕೇಟ್ ಸದಸ್ಯರಾಗಿರುವಂತ MG ಹೆಗಡೆ ಅವರಿದ್ದಾರೆ. ನಮಸ್ಕಾರ MG ಹೆಗಡೆ ಅವರಿಗೆ. ಈಗ ಅವರಿಗೆ ಒಂದು ಪ್ರಶ್ನೆ ಇದೆ ನಿಮ್ಮ ಹತ್ರ. ನಾನೀಗ ಕೇಳಿದ್ರು, ಈಗ ಒಂದು ಪ್ರೊಫೆಸರ್ ಆಗಿದ್ದವರು ಯೂನಿವರ್ಸಿಟಿಯಲ್ಲಿ ದುಡ್ಡು ಕೊಟ್ಟಿದ್ದಾರೆ ಹೇಳಿ ಅವರೇ ವಿಟ್ನೆಸ್ ಕೊಟ್ಟಿದ್ದಾರೆ, ಅಂದ್ರೆ ಚೆಕ್ಕಲ್ಲಿ ಕೊಟ್ಟಿದ್ದಾರೆ. ತಕ್ಷಣಕ್ಕೆ ಸಿಂಡಿಕೇಟ್ ನಲ್ಲಿ ಈಗ ಸಿಂಡಿಕೇಟ್ ನಲ್ಲಿ ಅದು ಇಶ್ಯೂ ಚರ್ಚೆ ಆಗ್ಬೇಕಾ ಬೇಡವಾ? ಮತ್ತೆ ಸಿಂಡಿಕೇಟ್ ಮೆಂಬರ್ಸ್ ನಾಳೆ ಒಂದು ಮೀಟಿಂಗ್ ಕರೆದು ಮಾಡಲೇಬೇಕು. ಅದು ಅವ್ರು ಈಗ ವೈಸ್ ಚಾನ್ಸಲರ್ ಏನ್ ಹೇಳಿದ್ದಾರೆ ಅಂತಂದ್ರೆ ನನಗೆ ಗೊತ್ತಾಗಿದೆ ಇವತ್ತು, ಈಗ ದೂರು ಬಂದಿದ್ದು ನಿನ್ನೆ ಅಲ್ವಾ? ಹೌದು. ಈಗ ಗೊತ್ತಾಗಿತ್ತು ಇವತ್ತು, ನಾನು ಇದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ಪೂರ್ವ ಕ್ರಮ ತಗೊಳ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಕೊಡಿ. ಸಿಂಡಿಕೇಟ್ ಬರಬೇಕು, ಸರ್ಕಾರದಲ್ಲಿ ಇದು ಚರ್ಚೆ ಆಗ್ಬೇಕು, ಉನ್ನತ ಶಿಕ್ಷಣ ಸಚಿವರು ಕೂಡ ಆನ್ಸರ್ ಕೊಡ್ಬೇಕು. ಇಲ್ಲಾಂದ್ರೆ ರಾಷ್ಟ್ರಕ್ಕೆ ಯಾವ ಸಂದೇಶ ಹೋಗುತ್ತೆ? ಖಂಡಿತ. ಈಗ ಉನ್ನತ ಶಿಕ್ಷಣ ಸಚಿವರು ಉತ್ತರ ಕೊಡಬೇಕು. ಪ್ರತಿನಿತ್ಯ ಜನ ಮಾತಾಡ್ತಾ ಇದ್ದಾರೆ. ಈಗ ರಸೀದಿ ಕೊಟ್ಟು ಲಂಚ ಕೊಡೋರು ನಾನು ಇದೇ ಫಸ್ಟ್ ಟೈಮ್ ನೋಡೋದು. ತುಂಬಾ ಬುದ್ಧಿವಂತರಲ್ವ ಸರ್? ಬುದ್ಧಿವಂತರ ಜಿಲ್ಲೆ ಅಲ್ವಾ? ಅದೇ ಅಲ್ಲ, ಇದು ರಸೀದಿನೂ ಕೊಡ್ತಾ ಇದ್ದಾರೆ ಲಂಚಕ್ಕೆ ಅಂದ್ರೆ ಅರ್ಥ ಏನು ಸರ್? ಬಹುಶಃ ಒಂದು ದಾಖಲೆ ಇರ್ಲಿ ಅಂತ ಅವ್ರು ಕೊಟ್ಟರು ಏನೋ ಬಹುಶಃ. ಅಂದ್ರೆ ಕ್ಯಾಶ್ ಕೊಟ್ಟಿರ್ಬೋದಲ್ಲ? ಹೌದು, ಕ್ಯಾಶ್ ಕೊಟ್ಟಿರ್ಬೋದು. ಮತ್ತೆ ಏನು ಬರೀ 17 ಲಕ್ಷಕ್ಕೆ ಪೋಸ್ಟ್ ಆಗತ್ತಾ? ಎಲ್ರು ಹೇಳ್ತಾರೆ ಕೋಟಿ ಬೇಕಂತ ಹೇಳ್ತಾರೆ ಸರ್. ವೈಸ್ ಚಾನ್ಸಲರ್ ಎಲ್ಲೂ ಬರುದಿಲ್ಲ, ಅಷ್ಟು ಚೀಪು ಆಗಿರುದಿಲ್ಲ. ಕ್ಲಾರಿಕಲ್ ಪೋಸ್ಟಿಗೆ ಇದು ಡೈರೆಕ್ಟರ್ ಕೆಲವು ಇರ್ಬೋದು, ಆದ್ರೆ ವೈಸ್ ಚಾನ್ಸಲರ್ ಪೋಸ್ಟ್ ಇಷ್ಟು ಚೀಪ್ ಅಲ್ಲ ಅಂತ ನನ್ನ ಲೆಕ್ಕ. ಹೌದು, ಈಗ ಎಲ್ಲರೂ ಮಾತಾಡ್ತಾರೆ ಕೋಟಿ ಲೆಕ್ಕದಲ್ಲೇ ಅಂತ ವೈಸ್ ಚಾನ್ಸಲರ್ ಪೋಸ್ಟ್. ಬಟ್ ಇವರು ಬಹುಶಃ 2-3 ಚೆಕ್ಗಳನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ತಗೊಳ್ಳೋ ಸವದತ್ತಿಯವರಿದ್ರು.
ಹೌದು ಇದೇ ಎಂ.ಜೆ. ಹೆಗಡೆ ಅವರು ಸಿಂಡಿಕೇಟ್ ಮೆಂಬರ್ ಆಗಿದ್ದು ಕೇಳಿ. ಹೌದು ಹೌದು ಆ ಮನುಷ್ಯ 6 ವರ್ಷ ಇಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು, ಹೇಗೆ ಹೇಳ್ಕೊಂಡ್ರು. ಹೌದು ಹೌದು ಮತ್ತೆ ಉನ್ನತ ಶಿಕ್ಷಣದಲ್ಲಿ ಶೈಕ್ಷಣಿಕ ವಿಚಾರಗಳು ಮತ್ತು ಅಲ್ಲಿ ಎಂತ ಚಿಂತನೆ, ಉದಾತ್ತವಾದ ಚಿಂತನೆಗಳು ಬೇಕು, ವಿಶ್ವವಿದ್ಯಾಲಯವನ್ನು ಹೇಗೆ ಅಭಿವೃದ್ಧಿ ಪಡಿಸೋದು. ಬಿಲ್ಡಿಂಗ್ ಕಟ್ಟೋದಲ್ಲ ಸರ್. ಹೌದು ಹೌದು ಬಿಲ್ಡಿಂಗ್ ಈಸ್ ಒನ್ ಆಫ್ ದಿ ಎಸೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ ಅಷ್ಟೇ. ಹೌದು 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 ಹೊಸ ಕೋರ್ಸ್ ನೋಡಿ, ಈಗ ಎಲ್ಲ ಅಫಿಲಿಯೇಷನ್ ತೆಗಿತಾ ಇದ್ದಾರೆ ಹೊಸ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಒಳಗೆ. ಈ ವಿಶ್ವವಿದ್ಯಾಲಯ ಸರ್ವೈವ್ ಆಗೋದು ಹೇಗೆ? ಇವರಿಗೆ 230 ಕೋಟಿ ರೂಪಾಯಿ 150 ಕೋಟಿ ರೂಪಾಯಿ ಅಫಿಲಿಯೇಷನ್ ಇಂದ ಬಂದ್ರೆ ಏನ್ ಮಾಡ್ಬೇಕಾಯ್ತು ವಿಶ್ವವಿದ್ಯಾನಿಲಯ? ಹೌದು ಇದನ್ನ ಮಾತಾಡೋರು ಯಾರು? ಎಸ್ ಎಸ್ ನಾವು ನಾವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಮಾತಾಡ್ತೇವೆ ಅಲ್ಲಿ ಒಂದು ಬೋರ್ಡ್ ಆಫ್ ಗವರ್ನರ್ಸ್ ಹೇಳಿದ್ದಾರೆ, ಅದು ತುಂಬಾ ಪ್ರೊಫೆಷನಲ್ ಆಗಿರ್ಬೇಕು ಅಂತ. ಆದ್ರೆ ಸರ್ಕಾರ ಬಿಟ್ಕೊಡ್ತದೆ ಅದನ್ನ. ಯಾಕಂದ್ರೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ಗೆ ಪವರ್ ಹೋಗ್ತದೆ, ಗವರ್ನರ್ಗೆ ಪವರ್ ಹೋಗ್ತದೆ, ಎಜುಕೇಶನ್ ಸೆಕ್ರೆಟರಿಗೆ ಪವರ್ ಹೋಗ್ತದೆ, ಸಿಂಡಿಕೇಟ್ ಗೆ ಪವರ್ ಹೋಗ್ತದೆ. ಆದ್ರೆ ಅದು ಗವರ್ನಿಂಗ್ ಬೋರ್ಡ್ ಅಂದ್ರೆ ಅದು ಇಟ್ ಇಸ್ ಎ ಪ್ರೊಫೆಷನಲ್ ಬಾಡಿ ಅಂತ. ಹೌದು 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 ಅಂತದ್ದು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಏನಾದ್ರು ಮಾಡ್ತಾರಾ? ಹೌದು ಹೌದು ಎಸ್ ಎಸ್ ಸರ್. ಈಗ ಅಷ್ಟು ಧೈರ್ಯ ಇದ್ರೆ ಸರ್, ಅಷ್ಟು ಧೈರ್ಯ ಇದ್ರೆ ನಾವು ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಬೇಕು. ಇಲ್ಲೋದ್ರೆ ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಮಾತಾಡೋದು ಮಾಧ್ಯಮದಲ್ಲಿ ಸುದ್ದಿ ಮಾಡ್ಕೊಳ್ಳಿ. ಈಗ ಈ ಸರ್ಕಾರ ನಡೆಸೋರು ಹೇಳ್ತಾ ಇದ್ರು ನಾವು ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನು ಕಟ್ತೇವೆ ಅಂತ. ಅದೇ ಎಲ್ಲ ಕಡೆಗೂ ಇದೆ, ಘೋಷಣೆಗಳು ಎಲ್ಲ ಕಡೆಗೂ ಇದೆ. ಈಗ ಯಾವ ಪಕ್ಷ, ಇದು ಪಕ್ಷದ ಪ್ರಶ್ನೆ ಅಲ್ಲ ಸರ್, ಇದು ಪಕ್ಷದ ಪ್ರಶ್ನೆಯಲ್ಲಿ ಜನರ ಪ್ರಶ್ನೆ. ಸಾಮಾನ್ಯ ಜನರು ಕೂಡ ಹೀಗೆ ತಯಾರಾಗಿದ್ದಾರೆ. ದುಡ್ಡು ಕೊಟ್ರೆ ಕೆಲಸ. ಹೌದು, ಎಜುಕೇಟೆಡ್ ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಒಂದು ವಾರ ನಮ್ಗೆ ಹಣ ಕೊಟ್ಟರೆ ಮಾತ್ರ ಕೆಲಸ ಆಗೋದು ಅಂದ್ರೆ ಇದೊಂದು ಸಾಮಾನ್ಯ ಪದ್ಧತಿ ಆಗ್ಬಿಟ್ಟಿದೆ. ನಾವು ಏನ್ ಚರ್ಚೆ ಮಾಡುದು? ನಾವು ಈ ಮೊದಲೆಲ್ಲ ಏನೋ ಸಂಸ್ಕೃತಿ, ಮೌಲ್ಯ, ಆದರ್ಶಗಳ ಬಗ್ಗೆ ಮಾತಾಡ್ತಾ ಇದ್ದೆವು. ಈಗ ಕಮಿಷನ್, ಬ್ರೋಕರೇಜ್, ಏಜೆಂಟ್. ನಾನು ಒಂದು 100 ಜನ ವೈಶಾಖರ ಹೆಸರು ನಿಮ್ಗೆ ಹೇಳಬಲ್ಲೆ. ಇಲ್ಲೇ 100 ವೈಶಾಖರ ಹೆಸರು ನಾನು ಇಲ್ಲಿ ಹೆಸರಿಸಬಲ್ಲೆ. ಎಲ್ಲಿಂದ DC ಪಾವಟೆಯಿಂದ ಹಿಡಿದು, VK ಗೋಕಾಕಿಂದ ಹಿಡಿದು, ಕುವೆಂಪು ಅಂತ ಹಿಡಿದು, ನಾನು ನನಗೆ ನಂಜುಂಡಪ್ಪ ಅಂತ ಹಿಡಿದು, ನರಸಿಂಹಯ್ಯಿಂದ ಹಿಡಿದು. ಖಂಡಿತ 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 ಅವರ ಕಾಲು ಹಿಡಿದು ನಮಸ್ಕಾರ ಮಾಡ್ಬೇಕು ಸರ್. ಅಂತವ್ರು ಇದ್ರಲ್ಲ ಒಂದು ಕಾಲದಲ್ಲಿ. ಹೌದು 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 ಏನಾಯ್ತಿಲ್ಲ. ಹೌದು ಹೌದು ಎಸ್ 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 ಸರ್, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡದಕ್ಕಾಗಿ. ಎಸ್, ನಾನು ಎಂ.ಜೆ. ಹೆಗಡೆ ಅವರೇ, ಈಗ ಇದು ನರಹರಿ ಅವರು ಕೂಡ ಸುಮಾರು 40 ವರ್ಷಗಳ ಕಾಲ ಪ್ರೊಫೆಸರ್ ಆಗಿ ಮಂಗಳೂರಿನ ಸೆಂಟ್ ಅಲೋಸಿಯಸ್ ಕಾಲೇಜಿದು ಏನೋ ಸ್ವಾಯತ್ತ ಕಾಲೇಜಿದು ಕುಲಸಚಿವರಾಗಿ, ನಿಮ್ಮ ಹಾಗೆ ಸಿಂಡಿಕೇಟ್ ಮೆಂಬರ್, ಸೆನೆಟ್ ಮೆಂಬರ್ ಆಗಿ, ಮತ್ತೆ ಅನೇಕ ಏನೋ ಪ್ರಾಧ್ಯಾಪಕರುಗಳ ಚಳವಳಿಯನ್ನು ಕಟ್ಟಿದವರು, ಹೋರಾಟವನ್ನು ಮಾಡಿದವರು. ಎಸ್, ಅವ್ರು ಹೇಳಿದ ಕೊನೆ ಮಾತಿದೆಲ್ಲ, 100 ಕುಲಪತಿಗಳು ನಮ್ಮ ನಡುವೆ ಆಗಿ ಹೋಗಿದ್ದಾರೆ. ಅತ್ಯಂತ ಆದರ್ಶಮಯವಾದಂಥ ಮತ್ತು ಉದಾತ್ತವಾದ ಧ್ಯೇಯ ಇದ್ದಂಥ ಮತ್ತು ತುಂಬ ಮೌಲ್ಯವನ್ನು ಬಿತ್ತುತ್ತಾ ಇದ್ದಂಥ ಅಂತ ಇವತ್ತಿನ ಸನ್ನಿವೇಶ. ಎಸ್, ಈಗ ಇದು ಒಂದು ಪ್ರಕರಣ ಏನೋ ಬಂತು, ನಾಳೆ ಮತ್ತೆ ಯಥಾ ಪ್ರಕಾರ ಮುಂದುವರಿಯುತ್ತೆ. ಸೊ ಮುಂದಿನ ಜನಾಂಗಕ್ಕೆ ಇವ್ರು ಏನು ಪಾಠ ಮಾಡ್ಬೋದು ಅಶ್ರಫ್ ಅವರೇ? ನಿಮ್ಮ ಮಕ್ಕಳು ಸ್ಕೂಲ್ಗೆ, ಕಾಲೇಜಿಗೆ ಹೋಗುವಾಗ ಆ ಮೇಸ್ಟ್ರು, ಆ ಪ್ರೊಫೆಸರ್ ಹೇಳಿದ ಆದರ್ಶವನ್ನು ಕೇಳಬೇಕಾ ಬೇಡವಾ? ಎಂತ ಪರಿಸ್ಥಿತಿ? ಹೇಳುವಂತ ಪರಿಸ್ಥಿತಿಯಲ್ಲಿ ಈಗಿನ ಸಿಚುವೇಶನ್ ಅಲ್ಲಿ ಇವ್ರದ್ದು ನಮ್ಮ ಏನು ಜೈಶಂಕರ್ ಅವರು ಇವ್ರು ಪಾಠ ಮಾಡಿದ್ರೆ ಯಾರು ಕೇಳುವಂತವ್ರು ಇಲ್ಲ. ಇವ್ರು ಯಾವ ರೀತಿ ಮುಖ ಎತ್ತಿ ತಿರುಗಾಡ್ತಾರೋ ಅಂತಾನೆ ಸಂಶಯ. ಇವ್ರು ಯಾರಿಗೆ ಉಪನ್ಯಾಸ ಕೊಡುವಂತದ್ದು? ಇನ್ನು ಪ್ರೊಫೆಸರ್ ನರಹರಿ ಅವರು ಹೇಳಿದ್ರು ಅಷ್ಟೊಂದು ಚೀಪ್ ಅಲ್ಲ ಏನು ಈ 17 ಲಕ್ಷಕ್ಕೆ ಕೋಟಿ. ಹಾಗಾದ್ರೆ ಈ ಕೊಟ್ಟಿದಾರಲ್ಲ 17.5 ಲಕ್ಷ ರೂಪಾಯಿ ಚೆಕ್ ಅಲ್ಲಿ ಇದು ಅದರ ಒಂದು ಭಾಗ ಮಾತ್ರ, ಬಾಕಿ ಹಣ ಇದೆ. ಅದು ಮೊನ್ನೆ ಒಂದು ಹವಾಲಾ ಇದರಲ್ಲಿ ಕೇಸಲ್ಲಿ ಅಮೌಂಟ್ ಹೋಗಿದ್ದು ಎಷ್ಟೋ ಕೋಟಿ ರೂಪಾಯಿ. ಕೇಸ್ ಮಾಡಿದ್ದವ್ರು ಚಿಕ್ಕ ಅಮೌಂಟ್, ಯಾಕಂದ್ರೆ ದಾಖಲೆ ಇಲ್ಲದ ಹಣಗಳು ಅವೆಲ್ಲ. ಇದು ಬೇಕಾದಷ್ಟು ಇರ್ಬೋದು. ಕೊಟ್ಟಿರುವಂತ ಸಂಘಟನೆ ಯಾವುದು ಅಂತ ನೋಡಿ, ಮತೀಯ ಸಂಘಟನೆ. ಅದರ ಪ್ರಮುಖನ ಮೇಲೆ ಕೇಸುಗಳು, ಗೂಂಡಾ ಕಾಯ್ದೆಗಳು. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತ ಅದು ಎಲ್ಲ ಮತೀಯ ಸಂಘಟನೆಗಳ ಒಮ್ಮೆ ಹಣಕಾಸಿನ ವ್ಯವಹಾರ ನೋಡಿದ್ರೆ ಇಂಥ ಡೀಲ್ಗಳ ಹಿಂದೆನೆ ಇರುವಂತದ್ದು. ಲ್ಯಾಂಡ್ ಮಾಫಿಯಾ ಡೀಲ್ ಇರ್ಬೋದು, ಮರಳು ಮಾಫಿಯಾದ ಡೀಲ್ಗಳಿರ್ಬೋದು, ಸರ್ಕಾರಿ ಅಧಿಕಾರಿ ವರ್ಗಾವಣೆ ಡೀಲ್ಗಳಿರ್ಬೋದು,
ಗಂಡ ಹೆಂಡತಿಯ ವೆರಿ ತಕರಾರನ್ನ ಬಗೆಹರಿಸುವ ವೆರಿ ಇಂಟ್ರೆಸ್ಟಿಂಗ್. ಲ್ಯಾಂಡ್ ಮಾಫಿಯಾದವರು, ಮರಳು ಮಾಫಿಯಾದವರು, ಈಗ ಯೂನಿವರ್ಸಿಟಿ ಮಾಫಿಯಾದವರು ಹೀಗಾಗಿ ಸಂಘಟನೆ ಕಟ್ತಾ ಇದ್ದಾರೆ. ನೈತಿಕವಾಗಿ ಹೋರಾಟದ ಮೂಲಕ ಸಂಘಟನೆ ಕಟ್ಟು. ಯಾವ ಸಂಘಟನೆ ಇವತ್ತು ನಾನು ಹೇಳ್ತೇನೆ ಹೆಮ್ಮೆಯಿಂದ, ನಮ್ಮ ಒಂದು ಸಂಘಟನೆಯ ಪರವಾಗಿ ನಾನು ಹೇಳ್ತೇನೆ, ಎಡಪಂಥೀಯ ಸಂಘಟನೆ ಡಿವೈಎಫ್ಐ, ನಾವಿವತ್ತು ಹಲವು ವಿಷಯಗಳನ್ನ ತಗೊಂಡು ಹೋರಾಟ ಮಾಡಿದ್ವಿ. ಯಾಕೆ ಬಾಕಿ ಮತೀಯ ಸಂಘಟನೆಗಳು ಈ ಸರ್ಕಾರಿ ಆಸ್ಪತ್ರೆಯ ಲೂಟಿಯ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ಇಂತಹ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ? ಅಂದ್ರೆ ಒಂದು ಕಡೆ ಈ ಸಂಘಟನೆಗಳು ಹುಟ್ಟಿಕೊಂಡಿದ್ದೇ ಈ ರೀತಿಯ ಹಣ ಮಾಡ್ಲಿಕ್ಕೋಸ್ಕರ. ಇಲ್ದಿದ್ರೆ ಶ್ರೀರಾಮ ಸೇನೆ ಇಲ್ಲ, ಯಾವ ರೀತಿ ಶ್ರೀ ಅಂತ ತೆಗೆಯೋದು, ಆಗ ಇನ್ನೊಂದು ಸಂಘಟನೆ ಅದು. ಅದೇ ರೀತಿ ಹಣ. ಯಾಕಂದ್ರೆ ಒಂದು ಕಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಶಕ್ತಿ ಇರ್ತದೆ, ಧರ್ಮದ ಒಂದು ಲೇಬಲ್ ಇರ್ತದೆ, ಜೊತೆಗೆ ಇರುವಂತ ಕಾರ್ಯಕರ್ತರ ಪಡೆ ಇರ್ತದೆ. ಕಾರ್ಯಕರ್ತರ ಪಡೆ ಇಲ್ಲದೆ ಏನು ಈ ರೀತಿ ದುಡ್ಡು ಬರ್ಬೇಕಾದ್ರೆ ಖರ್ಚು ಮಾಡಿದ್ರೆ 100 ಜನ ಕಾರ್ಯಕರ್ತರನ್ನ ನಾನು ಹೇಳುದಾದ್ರೆ ಇನ್ನು ಮುಂದಕ್ಕೆ ಬಹುಶಃ ಮಂಗಳೂರು ಯೂನಿವರ್ಸಿಟಿ ಈ ಲಂಚ ತಗೊಳ್ಳುವುದರಲ್ಲಿ ಒಂದು PhD ಸ್ಟಾರ್ಟ್ ಮಾಡುವ ಚಾನ್ಸ್ ಉಂಟು, ಕ್ಲಾಸ್ 1. ಮತ್ತೆ ಇನ್ನೊಂದು ಹೇಳ್ತೇನೆ ನಾನು, ಸಣ್ಣ ವಿಚಾರ. ಲೈಕ್ ಫಾದರ್ ಲೈಕ್ ಸನ್, ಲೈಕ್ ಮದರ್ ಲೈಕ್ ಡಾಟರ್ ಅಂತೇಳಿ ಒಂದು ಗಾದೆ ಉಂಟು. ಅದ ತರ ಯಾವ ಮುಖ್ಯಮಂತ್ರಿ ಈ ಅಸ್ತಿತ್ವ ಸರ್ಕಾರದ ಯಾವ ರೀತಿ ಉಂಟು, ಅದೇ ತರ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು ಅದೇ ತರ ಕಾರ್ಯಾಚರಿಸ್ತವೆ. ಇದರ ಏನು ಆಶ್ಚರ್ಯ ಪಡ್ಲಿಕ್ಕಿಲ್ಲ. ಲೈಕ್ ಫಾದರ್ ಲೈಕ್ ಸನ್, ಲೈಕ್ ಮದರ್ ಲೈಕ್ ಡಾಟರ್. ಒಂದು ಹಿಂದಿಲಿ ಹೇಳ್ತಾರೆ, ಆಟ ಕಾ ಜೈಸೆ ರೋಟಿ ಮಾಕೆ ಜೈಸೆ ಬೇಟಿ ಅಂತ. ಯಾವ ರೀತಿ ಹಿಟ್ಟಿರ್ತದೋ ಅದೇ ರೀತಿ ರೊಟ್ಟಿ ಆಗುತ್ತಂತೆ. ಮಾಕೆ ಜೈಸ ಬೇಟಿ ಅಂತ, ತಾಯಿಯ ಗುಣನೇ ಮಗಳಿಗೂ ಬರುತ್ತೆ. ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವವರೇ ಭ್ರಷ್ಟಾಚಾರದಲ್ಲಿ ಮುಳುಗಿರ್ಬೇಕಾದ್ರೆ ಇನ್ನು ಇವರು ಪ್ರಾಧ್ಯಾಪಕರುಗಳು ಇವರು ಮುಳುಗಿರೋದ್ರಲ್ಲಿ ಆಸ್ಪತ್ರೆಗಳಲ್ಲಿ ಇದರದ್ದು ಕೊರೋನಾದ ಸಮಸ್ಯೆ ಆಗುವಾಗ ಯಾವ ಆಸ್ಪತ್ರೆಯ ಮೇಲೆ ಆಕ್ಷನ್ ತಗೊಳ್ಳಿಲ್ಲ. ಒಬ್ಬನು ಪೆಟ್ರೋಲ್ ಪಂಪಿದ ನೌಕರ ಮಾಸ್ಕ್ ಹಾಕ್ಲಿಲ್ಲ ಅಂತ ಹೇಳಿ ಅವನನ್ನು ಡಕಾಯಿತಿ ತರ ಹೇಳ್ಕೊಂಡು ಹೋದ್ರು. ಈ ಹೈವೇಗಳಲ್ಲಿ ಪೆಟ್ರೋಲ್ ಡಕಾಯಿತಿ ನೋಡು ಈಗ 17-18 ಲಕ್ಷ ಕೊಟ್ಟರವನ್ನ ಏನ್ ಮಾಡ್ತಾರೆ, ತಕೊಂಡವನ್ನ ಏನ್ ಮಾಡ್ತಾರೆ ಅಂತ. ಈ ನಡುವೆ ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್. ಸರ್ ನಮಸ್ಕಾರ. ಈಗ ನಾವು ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದೇವೆ ಈ ವಿಚಾರವಾಗಿ. ನಮ್ಮ ಜೊತೆಗೆ 3 ಮಂದಿ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ಈ ನಡುವೆ ಮಂಗಳೂರು ಸೈಂಟ್ ಅಲೋಸಿಸ್ ಕಾಲೇಜಿನ ಮಾಜಿ ನಿವೃತ್ತ ಕುಲಸಚಿವರಾಗಿರುವಂಥ ನರಹರಿ ಅವರು ಕೂಡ ಮಾತಾಡಿದ್ರು. ಎಸ್, ಈಗ ಒಟ್ಟು ಬೆಳವಣಿಗೆ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ಎಸ್, ಈಗ ದುಡ್ಡು ಕೊಟ್ಟು ಒಬ್ಬ ಕುಲಪತಿ ಆಗಬೇಕಾದಂಥ ಸನ್ನಿವೇಶ ಉಂಟು ಅಂತ ಹೇಳಿದ್ರೆ ಅದನ್ನು ನೀವು ಏನು ಹೇಳ್ತೀರಂತ. ಈಗ ನೀವು ಕೂಡ ಒಂದು ವಿಶ್ವವಿದ್ಯಾನಿಲಯದಲ್ಲಿ, ಕರ್ನಾಟಕದ ಒಂದು ಶ್ರೇಷ್ಠ ವಿಶ್ವವಿದ್ಯಾನಿಲಯ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿದ್ದವರು. ಈಗ ಜನ ಈ ರೀತಿ ದುಡ್ಡು ಕೊಟ್ಟು ಕುಲಪತಿ ಸ್ಥಾನದ ಹಿಂದೆ ಹೋಗ್ತಾರಲ್ಲ, ಯಾಕೆ ಅದು? ನೋಡಿ, ಈಗ ಇದು ಯೂನಿವರ್ಸಿಟಿಯಲ್ಲಿ ಕರಪ್ಷನ್ ಅದಕ್ಕೊಂದು 10-20-30 ವರ್ಷದ ಇತಿಹಾಸ ಇದೆ. ಈಗ ಈ ಮಂಗಳೂರು ಯೂನಿವರ್ಸಿಟಿದ್ದು ನಾನು ಓದಿದೆ. ಅವ್ರೇನೋ 17 ಲಕ್ಷ ಕೊಟ್ಟರು, ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. 2020ರಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಅಶೋಕ್ ಕುಮಾರ್ ಅಂತ ಹೇಳೋರೊಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಹೌದು. ನಾನು VC ಆಗ್ಬೇಕಂತ ದುಡ್ಡು ಕೊಟ್ಟಿದ್ದೆ, VC ಆಗ್ಲಿಲ್ಲ, ದುಡ್ಡು ಬರ್ಲಿಲ್ಲ. ಹಲೋ, ಹೌದು ಕೇಳಿಸ್ತಾ ಸರ್, ಹೇಳಿ. ಕೇಳ್ತೈತಾ? ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಆಗ ಏನು ಚರ್ಚೆ ಪೇಪರ್ ನಡೀತಾ ಇತ್ತು ಅಂತ ಹೇಳಿದ್ರೆ, ಅವ್ರು ಆಕ್ಚುಲಿ 2.5 ಕೋಟಿ ಸಾಲ ಮಾಡಿ ಯಾವುದೋ ಯೂನಿವರ್ಸಿಟಿ VC ಆಗ್ಲಿಕ್ಕೆ 2.5 ಕೋಟಿ ಯಾರಿಗೂ ಕೊಟ್ಟಿದ್ದಾರೆ. ಅವರಿಗೆ VCಯೂ ಆಗ್ಲಿಲ್ಲ, ಮತ್ತೆ ಹಣ ವಾಪಸ್ ಬರ್ಲಿಲ್ಲ ಅಂತೇಳಿ ಅವ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಅದು ಆಕ್ಚುಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದೆ. ಮತ್ತೆ ಅದರ ಬಗ್ಗೆ ತನಿಖೆ ಆಗ್ಬೇಕು ಅಂತಲೂ ಬೇರೆ ಬೇರೆ ಪಕ್ಷಗಳು ಒತ್ತಡ ಹೇರಿದ್ದವು. ಸೊ ಇದು ಇದೇ ರೀತಿಯ ಕೇಸು. ಇನ್ನು 2016ರಲ್ಲಿ 17ರಲ್ಲಿ ಹಿಂದಿನ ಗವರ್ಮೆಂಟ್, ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ಬಸವರಾಜ ರಾಯರೆಡ್ಡಿ ಅವರು ಒಂದು ಕಮಿಟಿ ನೇಮಕ ಮಾಡಿದ್ರು. ಯಾಕೆ ಕಮಿಟಿ ಅಂತ ಹೇಳಿದ್ರೆ 17 ಯೂನಿವರ್ಸಿಟಿಗಳಲ್ಲಿ ದೊಡ್ಡ ಮಟ್ಟಿನ ಕರಪ್ಷನ್ ಇದೆ, ಅದನ್ನ ಎನ್ಕ್ವೈರ್ ಮಾಡ್ಲಿಕ್ಕೆ ಕಮಿಟಿ ಅಂತ ಹೇಳಿ. ಅವಾಗ ಬಸವರಾಜ ರಾಯರೆಡ್ಡಿ ಅವರು ಉನ್ನತ ಶಿಕ್ಷಣ ಸಚಿವರು. ಉನ್ನತ ಶಿಕ್ಷಣ ಸಚಿವರು ಅವರು ಆಗ. ಸೊ ಮಾಡಿ ಕನಿಷ್ಠ ಒಂದು 500 ಕೋಟಿಗಿಂತ ಹೆಚ್ಚು ಕರಪ್ಷನ್ ನಡೆದಿದೆ ಅಂತ ಹೇಳಿ. ಇನ್ನು ನೀವು ಬೇರೆ ಬೇರೆ ಯೂನಿವರ್ಸಿಟಿ ಕತೆ ಕೇಳಿದ್ರೆ, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಮಹೇಶ್ವರಪ್ಪನನ್ನು ಕರಪ್ಷನ್ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ರು. ಅದೇ ರೀತಿ ನಮ್ಮ ಮೈಸೂರು ಯೂನಿವರ್ಸಿಟಿ, ಓಪನ್ ಯೂನಿವರ್ಸಿಟಿಯ VC ಮೇಲೆ ಅಪಾಯಿಂಟ್ಮೆಂಟು ಮತ್ತೆ ಪರ್ಚೇಸ್, ಇದರಲ್ಲಿ ಕರಪ್ಷನ್ ನಡೆದಿದೆ ಅಂತೇಳಿ ಎನ್ಕ್ವೈರಿ ಆಗಿ ಅದು ಪ್ರೂವ್ ಆಗಿ VCಯನ್ನು ಏನೋ ಬಿಟ್ಟು ಕೊಟ್ರು. ಬಟ್ ಒಂದು 4-5 ಜನ ಸಸ್ಪೆಂಡ್ ಆದ್ರು, 1-2 ಎಂಪ್ಲಾಯೀಸ್ ಡಿಸ್ಮಿಸ್ ಆದ್ರು.
ಯಾವುದೇ ಯೂನಿವರ್ಸಿಟಿ ತಗೊಳ್ಳಿ ಕರ್ನಾಟಕದಲ್ಲಿ ಹ್ಮ್ ಕರಪ್ಷನ್ ಎಲಿಗೇಷನ್ ಮತ್ತೆ ಎನ್ಕ್ವೈರಿ ಆಗದ ಒಂದು ಯೂನಿವರ್ಸಿಟಿ ನಿಮಗೆ ಸಿಗುದಿಲ್ಲ. ಹ್ಮ್ 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 ಮತ್ತೆ ಮತ್ತೊಂದು ದೊಡ್ಡ ಜೋಕು, ನಾವು ಸಂಸ್ಕೃತಿ ಅಂತ ಹೇಳೋದು, ಸಂಸ್ಕೃತ ಯೂನಿವರ್ಸಿಟಿ ಕೂಡ ಆಗಿದೆ ಅಲ್ಲ. ಹೌದು 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 ಆ ಸಂಸ್ಕೃತಿ ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಅಲ್ಲಿ ಕರಪ್ಷನ್ ಆಗಿದೆ ಅಂತ ಹೇಳಿ ಎನ್ಕ್ವೈರಿ ಆಗಿ ಅದು ಕೂಡ ಎಸ್ಟಾಬ್ಲಿಷ್ ಆಗಿದೆ ಅದು. ಸೊ ಕರಪ್ಷನ್ ಇಲ್ಲದ ಯೂನಿವರ್ಸಿಟಿಗಳನ್ನು ಈಗ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾಕೆ ಕರಪ್ಷನ್ ಆಗ್ತಾ ಇದೆ ಈಗ ಯಾಕೆ ಕರಪ್ಷನ್ ಆಗ್ತಾ ಇದೆ ಅನ್ನೋದ್ರ ಜೊತೆಗೇನೆ ಈ ಸರ್ಕಾರ ಬಿಜೆಪಿಯವರು ತುಂಬಾ ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ರು, ಈಗಲೂ ಹೇಳ್ತಾ ಇದ್ದಾರೆ ನಾವು ಭ್ರಷ್ಟಾಚಾರ ಮುಕ್ತವಾದ ರಾಜ್ಯವನ್ನು ಕಟ್ತೇವೆ ಅಂತ. ನೋಡಿ, ಭ್ರಷ್ಟಾಚಾರ ಒಂದು ಸರ್ಕಾರ ಮಾಡ್ತದ ಇಲ್ಲೋ, ಒಂದು ಪಕ್ಷ ಮಾಡ್ತದ ಇಲ್ಲೋ ಅಂತ ನಿಮಗೆ ನಿರ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಒಂದೇ ಮಾನದಂಡ ಸಾಕು. ಏನು ಅಂತ ಹೇಳಿದ್ರೆ, ಇವರು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇವರು ಇಲೆಕ್ಷನ್ಗೆ ಎಷ್ಟು ಖರ್ಚು ಮಾಡ್ತಾರೆ ಅಂತೇಳಿ. ಎಷ್ಟು ಖರ್ಚು ಮಾಡ್ತಾರೆ ಎಲೆಕ್ಷನ್ಗೆ? ಆ ದುಡ್ಡು ಎಲ್ಲಿಂದ ಬಂತು? ಆ ದುಡ್ಡು ಎಲ್ಲಿಂದ ಬಂತು? ಒಂದು 10 ಕೋಟಿಯಿಂದ ಕಡಿಮೆ ಖರ್ಚು ಮಾಡುವ ಪಕ್ಷಗಳು ಯಾವುದಿಲ್ಲ ಒಬ್ಬ ಕ್ಯಾಂಡಿಡೇಟ್ಗೆ, MP ಆಗ್ಲಿ MLA ಆಗ್ಲಿ. ಈ 10 ಕೋಟಿ ಎಲ್ಲಿಂದ ಬರ್ತದೆ ಇವರಿಗೆ? ಇವರು ಹಿಂದೆ ಎಲ್ಲ ಇಲೆಕ್ಷನ್ ನಿಂತು ಮನ ಮಠ ಮಾಡಿದವರಿದ್ದಾರೆ, ಬೀದಿಗೆ ಬಂದವರಿದ್ದಾರೆ. ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಇಲೆಕ್ಷನ್ ಇಂದ ನೆಕ್ಸ್ಟ್ ಇಲೆಕ್ಷನ್ಗೆ ಅವರೇ ಡಿಕ್ಲೇರ್ ಮಾಡೋ ಅಸೆಟ್ 5 ರಿಂದ 6, 7, 8 ಕೋಟಿ ಇನ್ಕ್ರೀಸ್ ಆಗಿರ್ತದೆ ಕ್ಯಾಂಡಿಡೇಟ್. ಸೊ ಇದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಕರಪ್ಷನ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಇಲೆಕ್ಷನ್, ಇಸ್ ದ ರೂಟ್ ಕಾಸ್ ಆಫ್ ಕರಪ್ಷನ್. ನಮ್ಮ ಚುನಾವಣೆಗಳಿಗಲ್ವಾ, ಇದು ಇಡೀ ನಮ್ಮ ಕರಪ್ಷನ್ ಮೂಲ ಇರುವುದು ಇಲ್ಲಿ. ಎಲ್ಲಿವರೆಗೆ ನೀವು ಡೆಮೋಕ್ರಸಿ ಒಂದು ಅಂದ್ರೆ ಜನ ಎಲ್ಲಿ ಬೇರೆ ರೀತಿಯ ಒಂದು ಫಿನಾನ್ಸಿಂಗ್ ಬರೋದಿಲ್ವಾ, ಫಂಡಿಂಗ್ ಬರೋದಿಲ್ಲ ಇಲೆಕ್ಷನ್ಗೆ, ಅಲ್ಲಿವರೆಗೆ ಕರಪ್ಷನ್ ನಡೆಯೋದಿಲ್ಲ. ಈಗ ಈ ರೀತಿ ಕರಪ್ಷನ್ ಶುರು ಮಾಡಿದವರು, ಇಷ್ಟು ದುಡ್ಡು ಹಾಕಿ ಖರ್ಚು ಮಾಡಿ ಗೆದ್ದು ಬಂದವರು, ಅವರು ದುಡ್ಡು ಮಾಡ್ಬೇಕು. ಅವರು ದುಡ್ಡು ಮಾಡ್ಬೇಕು ಅಂತ ಹೇಳಿದ್ರೆ ಪುನಃ ಇದೇ ಶುರು ಆಗುದು. ಈ ವಿಸಿಗಳು ಹೇಗೆ ಸರ್ ದುಡ್ಡು ಮಾಡೋದು? ವಿಸಿಗಳು ಹೇಗೆ ದುಡ್ಡು ಮಾಡೋದು? ವಿಸಿಗೆ ದುಡ್ಡು ಮಾಡ್ಲಿಕ್ಕೆ 3 ದಾರಿಗಳಿವೆ. ಒಂದು ವೆರಿ ಇಂಪಾರ್ಟೆಂಟ್, ಕನ್ಸ್ಟ್ರಕ್ಷನ್ ವರ್ಕ್, ಬಿಲ್ಡಿಂಗ್. ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಈಗ ಬಿಲ್ಡಿಂಗ್ ಗಳು ಕಟ್ಟಿಸ್ತಾರೆ. ಪ್ರತಿ ವಿಸಿ ಬಂದವರು ಏನೋ ಒಂದು ಕನ್ಸ್ಟ್ರಕ್ಷನ್ ಕೆಲಸ ಕೈಗೆ ಎತ್ತಿದವರು ಒಳ್ಳೆಯ ಬಿಲ್ಡಿಂಗ್ ಅನ್ನೇ ಕಟ್ಟಬಹುದಾಗಿದ್ರೆ. ಅಂದ್ರೆ ನಾನು ಹೇಳ್ತಾ ಇರೋದು ಅವರ ಸೋರ್ಸ್ ಕರಪ್ಷನ್. ಎರಡನೇ ಸೋರ್ಸ್ ಅಪಾಯಿಂಟ್ಮೆಂಟ್. ಈ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡ್ತಾರಲ್ವಾ, ಸೊ ಅತಿ ಹೆಚ್ಚು ಅವ್ಯವಹಾರ ಅಲ್ಲಿ ನಡೀತಾ ಇದೆ. ಬಿಲ್ಡಿಂಗ್ ಹೆಚ್ಚಿನ ಬಿಲ್ಡಿಂಗ್ ನ ಅವ್ಯವಹಾರಗಳ ಹೊರಗೆ ಬರುದಿಲ್ಲ. ಯಾಕೆಂದ್ರೆ ಒಂದಿಬ್ರು ಕಾಂಟ್ರಾಕ್ಟ್ಗಳು ಇರ್ತಾರೆ, ಬಟ್ ಒಂದು ಹುದ್ದೆಗೆ 15 ಜನ ಕ್ಯಾಂಡಿಡೇಟ್ಸ್ ಇರ್ತಾರೆ. ಅದು ಯಾರೋ ದುಡ್ಡು ಕೊಟ್ಟು ತಗೊಂಡಾಗ ಉಳಿದವರು ಅದನ್ನು ಕಂಟೆಸ್ಟ್ ಮಾಡ್ತಾರೆ, ಅರ್ಜಿ ಹಾಕ್ತಾರೆ, ಕಂಟೆಸ್ಟ್ ಮಾಡ್ತಾರೆ. ಹೀಗಾಗಿ ಅತಿ ಹೆಚ್ಚು ಕರಪ್ಷನ್ ಕೇಸುಗಳು ಅಪಾಯಿಂಟ್ಮೆಂಟ್ ಅಲ್ಲಿ ಬರ್ತವೆ. ಮೂರನೇದ್ದು ಖರೀದಿ, ಸಾಕಷ್ಟು ಖರೀದಿಗಳು, ಕಂಪ್ಯೂಟರ್ ಇರ್ಬೋದು, ಸ್ಟೇಷನರೀಸ್ ಇರ್ಬೋದು, ಕೋಟಿಗಟ್ಟಲೆ ಖರೀದಿ ಬೇಕಾಗ್ತದೆ ಒಂದು ವರ್ಷಕ್ಕೆ ಯೂನಿವರ್ಸಿಟಿಗೆ. ಸೊ ಈ 3 ಮುಖ್ಯ ಸೋರ್ಸ್ ಆಫ್ ಕರಪ್ಷನ್. ಮತ್ತೆ ಒಬ್ಬ ವಿಸಿ, ಇವತ್ತು ನಾನು ವಿಸಿಯಲ್ಲಿ ಯಾರು ದುಡ್ಡು ಕೊಟ್ಟು ಬಂದಿದ್ದೇನೆ, ಯಾರು ಕೊಟ್ಟಿದ್ದಾರೆ, ಯಾರು ಬಿಟ್ಟಿಲ್ಲ ಅಂತ ಹೇಳಿ ನಾವು ಎಸ್ಟಾಬ್ಲಿಷ್ ಮಾಡೋದು ಹೇಗೆ? ಕೊಟ್ಟವ್ರೇನು ಹೇಳುದಿಲ್ಲ ನಾವು ಕೊಟ್ಟು ವಿಸಿ ಆಗಿದ್ದೇವೆ ಅಂತ, ತೆಕೊಂಡವ್ರು ಯಾರು ಹೇಳುದಿಲ್ಲ ನಾವು ಇವರು ತೆಕೊಂಡು ಮಾಡಿದ್ದೇವೆ ಅಂತೇಳಿ. ಬಟ್ ಎಲ್ರಿಗೂ ಗೊತ್ತಿರೋ ಸಂಗತಿ ಏನು ಅಂತ ಹೇಳಿ, ಯೂನಿವರ್ಸಿಟಿ ಮಟ್ಟದಲ್ಲಿ ಮೇಸ್ಟ್ರುಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಎಲ್ರಿಗೂ ಗೊತ್ತಿರೋ ಸಂಗತಿ ಏನು, ದುಡ್ಡು ಕೊಡದೆ ಇವತ್ತು ನೇಮಕಾತಿ ಆಗುದಿಲ್ಲ. ಇಲ್ಲದಿದ್ದರೆ ಜಯಶಂಕರ್ ದುಡ್ಡು ಕೊಡ್ಲಿಕ್ಕೆ ಹೋಗ್ತಾರಾ? ಯಾರೋ ಹಿಂದೆ ಎಲ್ಲ ಮಾಡಿರ್ತಾರೆ, ಇತಿಹಾಸವನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡೇ ಹೋಗಿರ್ತಾರಲ್ವ ಅವರು. ಹೌದು, ಅದೇ ಅಂದ್ರೆ ನಾನು ಹೇಳ್ತಾ ಇರೋದು, ಈಗ ಅವ್ರು ಕೊಡ್ಬೇಕು, ಅವರು ಕೊಟ್ಟಿದ್ದಾರೆ, ಅದೀಗ ಅವರೊಂದು ನೇರ ಕೇಸು, ಮತ್ತೆ ಅದು ಬೆಂಗಳೂರು ಇದ್ದೊಂದು ಅದು ಕೂಡ ನೇರ ಕೇಸು. ಸೊ ಇಲ್ಲೆಲ್ಲ ಏನು ಅಂತ ಹೇಳಿದ್ರೆ, ಇವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂತ ಒಂದು ಪದ್ಧತಿ ಇದೆ. ಸೊ ವಿಸಿ ನೇಮಕಾತಿಯಲ್ಲಿ ಒಂದು ಫಸ್ಟಿಗೆ ಒಂದು ಸರ್ಚ್ ಕಮಿಟಿ ಆಗ್ತದೆ. ಆ ಸರ್ಚ್ ಕಮಿಟಿ 4 ರಿಂದ 5 ಮಂದಿ ಇರ್ತದೆ. ಆ ಸರ್ಚ್ ಕಮಿಟಿ 3 ಜನರನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ 3 ಜನರಲ್ಲಿ ಒಬ್ಬರನ್ನು ಗವರ್ಮೆಂಟ್ ಟಿಕ್ ಮಾಡ್ತದೆ, ಮತ್ತೆ ಅವರನ್ನು ಗವರ್ನರ್ ಅಪ್ರೂವ್ ಮಾಡ್ಬೇಕು ಅಂತ ಇದೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಎಷ್ಟೋ ಸಾರಿ ಆ ಸರ್ಚ್ ಕಮಿಟಿ ಮೆಂಬರ್ಗಳನ್ನೇ ಹಿಡಿಬೇಕು ಅಂತೆಲ್ಲ ಮಾತುಕತೆ ನಡೀತದೆ. ಈಗ ನನ್ನಲ್ಲಿ ಅದಕ್ಕೆ ಏನು ಪುರಾವೆ ಇಲ್ಲ. ನೀವು ಸರ್ಚ್ ಕಮಿಟಿ ಮಟ್ಟದಿಂದಲೇ ದುಡ್ಡು ಕೊಟ್ಟು ಅವರನ್ನ ಹಾಕಿಸ್ಕೊಳ್ಬೇಕಾಗುತ್ತೆ, ಶಾರ್ಟ್ ಲಿಸ್ಟ್ ಆಗ್ಬೇಕು. ಸೊ ಅದಾದ ನಂತರ ಗವರ್ಮೆಂಟ್ ಮಟ್ಟದಲ್ಲಿ ನಡೀಬೇಕು, ಆ ನಂತರ ಗವರ್ನರ್ ಮಟ್ಟದಲ್ಲಿಯೂ ನಡೀತದೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾದ ಹಲವು ಎಲ್ಲಾ ಹಂತಗಳಲ್ಲಿ ಇವತ್ತು ಭ್ರಷ್ಟಾಚಾರ ಎಸ್ಟಾಬ್ಲಿಷ್ ಆಗಿದೆ. ಹೌದೌದು ಹೌದೌದು. ಸೊ ನಾವು ಏನು ಆದರ್ಶವನ್ನು, ನಾವು ಏನು ಮೌಲ್ಯವನ್ನು ಇಂತಹ ಶಿಕ್ಷಕರಿಂದ ನಿರೀಕ್ಷೆ ಮಾಡಬಹುದು ಸರ್?
ಏನು ನೀವು ನೋಡ್ತಾ ಇದ್ದೀರಲ್ಲ ಈಗ ಈ ಯೂನಿವರ್ಸಿಟಿಗಳು ನನ್ನ ಮಟ್ಟಿಗೆ ಈಗ ಇಷ್ಟೆಲ್ಲ ಸಮಾಜದಲ್ಲಿ ನಾವು ಈಗ ಇದು ಕರಾವಳಿ ಕರ್ನಾಟಕದ್ದೇ ನೋಡುವ ಕೋಮುವಾದ ಎಷ್ಟು ವರ್ಷದಲ್ಲಿ ನಡೀತಾ ಇದೆ. ಈ ಯೂನಿವರ್ಸಿಟಿ ಮೇಸ್ಟ್ರುಗಳು ಇಲ್ಲಿ ನಡೆಯುವ ಕೋಮುವಾದದ ವಿರುದ್ಧ ಏನಾದರೂ ಮಾತಾಡಿದ್ರ? ಅದು ಬಿಡಿ, ಇಲ್ಲಿ ಈಗ ದೊಡ್ಡ ಮಟ್ಟಿಗೆ ಬೇರೆ ಬೇರೆ ರೀತಿಯ ನ್ಯಾಯಗಳು ಅವ್ಯವಹಾರಗಳು ನಡೀತವೆ. ಅದರ ಮಟ್ಟಿಗೆ ಯೂನಿವರ್ಸಿಟಿ ಯಾವತ್ತಾದ್ರೂ ರೆಸ್ಪಾಂಡ್ ಮಾಡಿದೆಯಾ? ಹಾಗಾದ್ರೆ ಯೂನಿವರ್ಸಿಟಿ ಯಾಕೆ ಕೇವಲ ಒಂದು ಡಿಗ್ರಿ ಕೊಡ್ಲಿಕ್ಕೆ ಇರುವಂತದ್ದ? ಅಷ್ಟೇ ಅಲ್ಲ. ಸೊ ಯಾವಾಗ ಯೂನಿವರ್ಸಿಟಿಗಳು ಮೇಲ್ಮಟ್ಟದಿಂದಲೇ ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತದೆ, ಆಗ ನ್ಯಾಚುರಲಿ ಅಪಾಯಿಂಟ್ ಆಗುವ ಮೇಸ್ಟ್ರುಗಳು ಕೂಡ ಅದೇ ರೀತಿ ಅವರ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಇದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಡಾಕ್ಟರ್ ಕೆಟ್ರೆ ನಿಮ್ಗೆ ಏನಾಗ್ತದೆ ಇಮಿಡಿಯೇಟ್ ಗೊತ್ತಾಗ್ತದೆ. ಅವರು ಕೆಟ್ಟ ಮದ್ದು ಕೊಡ್ತಾರೆ, ಆ ರೋಗಿ ಸಾಯ್ಬೋದು. ಬಟ್ ಒಬ್ಬ ಮೇಸ್ಟ್ರನ್ನು ಅಪಾಯಿಂಟ್ ಮಾಡಿದ್ರೆ, ನೀವು ಕೆಟ್ಟ ಮೇಸ್ಟ್ರನ್ನು ಅಪಾಯಿಂಟ್ ಮಾಡಿದ್ರೆ ನಿಮಗೆ ದಶಕಗಳ ಕಾಲದಲ್ಲಿ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಜನರೇಷನ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅಪಾಯಕಾರಿಯಾದಂತ ಒಂದು ಸನ್ನಿವೇಶ. ಇಟ್ಸ್ ಅ ವೆರಿ ಡೇಂಜರಸ್. ನೀವು ಏನಾದರೂ ಒಂದು ಸಮಾಜವನ್ನು ಸರ್ವನಾಶ ಮಾಡ್ಬೇಕಾದ್ರೆ ಫಸ್ಟಿಗೆ ಆಲೋಚನೆ ಮಾಡೋವರನ್ನು, ಟೀಚರ್ಸ್ ಗಳನ್ನು, ಮೇಸ್ಟ್ರುಗಳನ್ನು ಕರಪ್ಟ್ ಮಾಡಿದ್ರೆ ಆಯ್ತು. ಅದು ಅಲ್ಲಿಗೆ ಅದರ ಕಥೆ ಮುಗೀತದೆ. ಪೀಪಲ್ ದೇ ದ ಕಾನ್ಶಿಯಸ್ನೆಸ್ ಆಫ್ ದ ಸೊಸೈಟಿ. ಅವರು ಮಾತಾಡಬೇಕು, ಬರಿಬೇಕು, ಸಮಾಜದ ಅಸಮಾನತೆ ಬಗ್ಗೆ, ಅನ್ಯಾಯದ ಬಗ್ಗೆ ಅವರು ಮಾತಾಡಬೇಕು, ಅವರು ಬರಿಬೇಕು. ಬಟ್ ಇವತ್ತೇನಾದ್ರೂ ನೋಡ್ತಾ ಇದ್ದೀರಾ ನೀವು ಅಂತ? ಬರೆಯೋದಿಲ್ಲ, ಮಾತನಾಡೋದು ಇಲ್ಲ. ಸೊ ದಿಸ್ ಇಸ್ ಅ ಗ್ರೇಟ್ ಟ್ರಾಜಿಡಿ. ಸೊ ಒಂದು ಬಿಲ್ಡಿಂಗ್ ನೀವು ನಾನು ಹೇಳೋದಲ್ಲ, ನೀವು ಬಿಲ್ಡಿಂಗ್ ಅಲ್ಲಿ ಕರಪ್ಷನ್ ಮಾಡಿ 10%, 20% ತಗೊಳ್ಳಿ, ಅದು ಕೆಟ್ಟರೆ ರಿಪೇರಿ ಮಾಡ್ಬೋದು. ಒಬ್ಬ ಕೆಟ್ಟ ದುಡ್ಡು ತಕೊಂಡು ಒಬ್ಬ ಕೆಟ್ಟ ಮಾಸ ನೇಮಕ ಮಾಡಿದ್ರೆ ಅವನು ರಿಟೈರ್ ಆಗೋವರೆಗೆ ಸಾಯಿಸಬೇಕು ನೀವು. 30 ವರ್ಷ ದುರಂತ ಸರ್, ದುರಂತ. ವೆರಿ ಬ್ಯಾಡ್ ಟ್ರೆಂಡ್. ಎಸ್ ಸರ್, ಎಸ್ ನಾನು ಈ ಒಂದು ಸಂವಾದವನ್ನು ಸಮಾಪನ ಮಾಡಬೇಕಾಗಿದೆ. ಓಕೆ ಓಕೆ ಓಕೆ. ಎಸ್, ಥ್ಯಾಂಕ್ ಯು. ಎಸ್, ಇದು ಡಾಕ್ಟರ್ ಚಂದ್ರ ಪೂಜಾರಿ ಅವರ ಅಭಿಪ್ರಾಯ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಮತ್ತು ಕನ್ನಡದ ಒಬ್ಬ ಶ್ರೇಷ್ಠ ಚಿಂತಕರು. ಎಸ್ ನಾನು ಇಂದು ಸಂವಾದವನ್ನು ಸಮಾಪನ ಮಾಡಬೇಕಾಗಿದೆ. ಕೊನೆಯದಾಗಿ ಒಂದು ಮಾತು ಏನಾದರೂ ಹೇಳದಿದ್ರೆ ಹೇಳಿ. ಕಾನೂನಾತ್ಮಕವಾಗಿ ತಾರ್ಕಿಕವಾದಂತ ಒಂದು ಅಂತ್ಯಕ್ಕೆ ಬರಬೇಕು. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಈಗ ಅದನ್ನು ತಕೊಂಡು ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ, ಅವ್ರು ಮತ್ತೆ ಚೆಕ್ ಕೊಟ್ಟವರನ್ನು ಹಿಡಿದು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿದ್ರೆ ಇನ್ನು ಉಳಿದವರು ಕೊಡುವಾಗ ಸ್ವಲ್ಪ ಅಶ್ರಫ್ ಅವರೇ ಕೊನೆಯದಾಗಿ. ಈಗ ಚಂದ್ರ ಪೂಜಾರಿ ಅವರು ಹೇಳಿದ್ರು ಏನು ಕೊಟ್ಟವರ ಲಾಭ ಎಷ್ಟಿದೆ ಅಂತ. ನಮ್ಮ ಇವರು MG ಹೆಗ್ಡೆ ಅವರು ಮಾತಾಡಬೇಕಾದ್ರೆ ಹೇಳಿದ್ರು ಯಾವ ರೀತಿ ಈ 3 ಕೋಟಿ 4 ಕೋಟಿ ಕೊಟ್ಟವರು ಯಾವ ರೀತಿಯಲ್ಲಿ ರಿಸರ್ಚ್ ಹೆಸರಿನಲ್ಲಿ ದುಡ್ಡು ಮಾಡ್ಕೊಳ್ತಾರೆ ಅಂತ ಅವ್ರು ಹೇಳಿದ್ರು. ಮತ್ತೆ ಕಟ್ಟಡ, ಬಿಲ್ಡಿಂಗು, ನೇಮಕಾತಿ, ಖರೀದಿ ಅಂತೆಲ್ಲ ಈ ರೀತಿ ಎಲ್ಲ ಆದಾಯದ ಮೂಲಗಳು ಇದೆ. ಸುಮ್ಮನೆ ಕೊಟ್ಟು ಇವರು ಇದು ಮಾಡ್ತಾ ಇಲ್ಲ. ಹಾಗಾಗಿ ಅಲ್ಲಿ ನೈತಿಕ ಮೌಲ್ಯಗಳು ಕುಸಿದಿದೆ. ಅವರು ಏನು ಇವತ್ತಿನ ವಿಚಾರಧಾರೆಗಳ ಬಗ್ಗೆ, ಇವತ್ತಿನ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದೆ, ಮೌನವಾಗಿದ್ದಾರೆ. ವಿದ್ಯಾರ್ಥಿಗಳನ್ನು ಯಾವುದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಯಾವ ವಿಶ್ವವಿದ್ಯಾನಿಲಯಗಳು ಈ ದೇಶದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅವೆಲ್ಲ ಇವತ್ತು ಸತ್ತ ಒಂದು ಶವಗಳಾಗಿ ಬದಲಾಗ್ತಾ ಇದೆ. ಜೀವನೇ ಇಲ್ಲ ವಿಶ್ವವಿದ್ಯಾನಿಲಯಗಳಿಗೆ. ಜೊತೆಗೆ ನಮ್ಮ ಒತ್ತಾಯ ಏನಂದ್ರೆ 4 ಕ್ಷೇತ್ರಗಳು ಭ್ರಷ್ಟಾಚಾರ ಮುಕ್ತವಾಗಿರಬೇಕಾಗಿತ್ತು. ಆರೋಗ್ಯ, ಶಿಕ್ಷಣ, ಜೊತೆಗೆ ನ್ಯಾಯಾಂಗ, ಜೊತೆಗೆ ಮಾಧ್ಯಮ ರಂಗ. ಈಗಂತೂ ಇವೆಲ್ಲವೂ ಭ್ರಷ್ಟಾಚಾರದ ಒಂದು ಕಪಿಮುಷ್ಟಿಯಲ್ಲಿ ಸಿಲುಕಾಕೊಂಡಿದೆ. ಖಂಡಿತ ಈಗ ಏನು ಜೈಶಂಕರ್ ಕೊಟ್ಟಿದ್ದಾರೆ, ತಗೊಂಡವರಂತೂ ಬಂಧನ ಆಗಿದೆ, ಕೊಟ್ಟವರ ಮೇಲೆಯೂ ಪ್ರಕರಣ ದಾಖಲಾಗಬೇಕು. ಮತ್ತೆ ಸಿಂಡಿಕೇಟ್ ಸಭೆಯಲ್ಲಿ ಮತ್ತೆ ಎಡೆಪಡಿತ ಅವರು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಏನು ತೀರ್ಮಾನ ತಗೊಂಡು ಅವರನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅವ್ರ ಮೇಲೆ ಕ್ರಮ ಆಗ್ಲೇಬೇಕು. MG ಅವರು ಒತ್ತಾಯ ಮಾಡಿದ್ದಾರೆ, ಅದನ್ನು ನಾವು ರಿಪೀಟ್ ಮಾಡಿ ನಾವು ಅದನ್ನೇ ಒತ್ತಾಯ. ಕೊನೆ ಮಾತು ಹಂಪಿ ನಮ್ಮ ಯೂನಿವರ್ಸಿಟಿಯ ನಮ್ಮ ಹೇಳಿದವರಾಗಿ ನಾನು ಹೇಳುದಾದ್ರೆ ಯೂನಿವರ್ಸಿಟಿಯ ಲೋಗೋವನ್ನೇ ಚೇಂಜ್ ಮಾಡಬೇಕು. 3 ಮಂಗಗಳು. ನಾನು ಮಾತಾಡುವುದಿಲ್ಲ, ನಾನು ನೋಡುವುದಿಲ್ಲ, ನಾನು ಕೇಳುವುದಿಲ್ಲ. ಅದರ ಜೊತೆಯಲ್ಲಿ ನಾನು ಇವತ್ತು ಹೇಳ್ತೇನೆ, ನಮ್ಮ ಸರ್ಕಾರವೇ ಇವತ್ತು ಎಲ್ಲ ಮೌಲ್ಯಗಳನ್ನು ಕಳ್ಕೊಂಡಿದೆ. ಈ ಸರ್ಕಾರದ ಅಂಡರ್ ನಮ್ಮ ಈ ಯೂನಿವರ್ಸಿಟಿ ಇರುವಾಗ ನಾನು ಈ ಯೂನಿವರ್ಸಿಟಿ ಬಗ್ಗೆ ಏನು ಮಾತಾಡುವುದಿಲ್ಲ. ಯಾಕಂದ್ರೆ ಸರ್ಕಾರವೇ ಇವತ್ತು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಅಂತ ಅಪಮಾನವಾಗುವ, ಅಸಹ್ಯವಾಗುವ ರೀತಿಯಲ್ಲಿ ವರ್ತಿಸಿದೆ. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಏನು ಕುಲಪತಿ ಹುದ್ದೆಗಾಗಿ ಕೋಟಿ ಕೊಡುವಂಥ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೇವೆ. ಕೋಟಿ ಕೊಡ್ತಾ ಇದ್ರು ಮತ್ತು ಸೀಟ್ ಪಡಿತಾ ಇದ್ರು. ಒಂದಷ್ಟು ಮಂದಿ ಕೊಡಲಿಕ್ಕೆ ಆಗದೆ ಅಥವಾ ಆತ ಕಡೆಯಿಂದ ದುಡ್ಡು ಕಡಿಮೆ ಆಗಿ ಸೀಟ್ ವಂಚಿತರಾಗ್ತಾ ಇದ್ರು. ಎಸ್, ಇದು ಚಂದ್ರ ಪೂಜಾರಿ ಅವರು ಉಲ್ಲೇಖ ಮಾಡಿದ್ರಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವ ತನಕ ಕೂಡ ಪರಿಸ್ಥಿತಿ ಬಂದಿದೆ. ದುಡ್ಡು ಕೊಟ್ಟವನು ಕೊನೆಗೆ ಸೀಟ್ ಸಿಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ. ಎಸ್, ಒಟ್ಟು ಪರಿಸ್ಥಿತಿ ಇದೇನು ಹೊಸತಲ್ಲ. ಇದು ಬಹುಶಃ ಒಂದಷ್ಟು ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಇವತ್ತು ಮಾತ್ರ ಇದೊಂದು ಏನು ರೆಡೆಂಡ್ ಆಗಿ
ಬಹಿರಂಗವಾಗಿದೆ. ಒಂದು ಕಡೆಯಿಂದ ಚೆಕ್, ಮತ್ತೊಂದು ಕಡೆಯಿಂದ ದುಡ್ಡು ಕೊಟ್ಟವನು ಕೊಟ್ಟಂಥ ದೂರು, ಎಸ್ ನನ್ನನ್ನು ಕುಲಪತಿ ಮಾಡ್ತಾರೆ ಅಂತ ಹೇಳಿರುವಂಥದ್ದು. ಎಸ್ ನಾವು ಯಾವ ಪರಿಸ್ಥಿತಿಗೆ, ಯಾವ ಹಂತಕ್ಕೆ ಬಂದು ತಲುಪಿದ್ದೇವೆ ಅನ್ನುವುದನ್ನು ನಾವು ಪುನರ್ವಿಮರ್ಶೆ ಮಾಡಿಕೊಳ್ಬೇಕಾಗಿದೆ. 2020 ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ. ಶಿಕ್ಷಣ ನೀತಿಗಿಂತ ಜಾಸ್ತಿಯಾಗಿ ಎಸ್ ಶಿಕ್ಷಣ ನೀತಿ ಬಗ್ಗೆನೂ ನಾವು ತುಂಬ ಮಾತಾಡಿಲ್ಲ. ಎಸ್ ಇದರ ಬಗ್ಗೆ ಆದರೂ ಶಿಕ್ಷಕರು ಮಾತನಾಡಿಕೊಳ್ಳಿ. ಎಸ್ ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.